ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ, ವಿಪೂರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸ ನಾವು ಹೆಣ್ಣು ಮಗುವಿನ ದಿನ, ಹೆಣ್ಣು ಮಕ್ಕಳಿಗೂ ಇರಲಿ ಪ್ರೇರಣೆ ಅನ್ನುವಂಥ ವಿಚಾರವಾಗಿ ಮಾತಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ 3 ಮಂದಿ ಗಣ್ಯರು ಸೇರಿಕೊಳ್ಳಿಕ್ಕೆ ಇದ್ದಾರೆ. ಈಗಾಗಲೇ ಇಬ್ಬರು ನಮ್ಮ ಜೊತೆಗೆ ಇದ್ದಾರೆ, ಲವಿನಾ ಪಿರೇರಾ ಅವರು ಮತ್ತು ಜೆಸಿಟಾ ಅನೋಲಾ ಅವರು. ನಾನು ಇಬ್ಬರನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್ ನಮ್ಮ ಜೊತೆಗೆ ಇರುವಂಥ ಲವಿನಾ ಪಿರೇರಾ ಅವರು ಅವರು ಉದ್ಯಮಿ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಮತ್ತು ಕ್ರೀಡಾಪಟು. ಅವರು ಡ್ಯಾನ್ ಎಲಿವೇಟರ್ಸ್ ಅನ್ನುವ ಸಂಸ್ಥೆಯ ಪಾಲುದಾರರಾಗಿದ್ದಾರೆ. ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ, ಪವರ್ ಲಿಫ್ಟಿಂಗ್ ಕ್ಷೇತ್ರದಲ್ಲಿ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಪಡೆದಂಥ ಒಬ್ಬ ಕ್ರೀಡಾಪಟು, ಜಿಲ್ಲೆಗೆ ಕೀರ್ತಿ ತಂದಂಥ ಕ್ರೀಡಾಪಟು. ಸದ್ಯದಲ್ಲೇ ಅವರು ಇನ್ನೊಂದು ರಾಷ್ಟ್ರಮಟ್ಟದ ಚಾಂಪಿಯನ್ಶಿಪ್ನಲ್ಲಿ ಕೂಡ ಭಾಗವಹಿಸಲಿಕ್ಕೆ ಇದ್ದಾರೆ. ಒಟ್ಟು ಕರಾವಳಿಯ ಕ್ರೀಡೆ ಮತ್ತು ಸಾಮಾಜಿಕ ಬದುಕಿನಲ್ಲಿ ಸಕ್ರಿಯವಾಗಿರುವವರು, ಜೊತೆಗೆ ಉದ್ಯಮಿಗಳು. ಇನ್ನು ಜೆಸಿಟಾ ಅನೋಲಾ ಅವರು ಸಿನಿಮಾ ನಟಿ, ಮಾಡೆಲಿಂಗ್ ಕ್ಷೇತ್ರದಲ್ಲಿರುವವರು. ಅವ್ರ ಬಗ್ಗೆ ಹೇಳಬೇಕಿದ್ದರೆ ಅವರು ಮಿಸ್ ಟೂರಿಸಮ್ ವರ್ಲ್ಡ್ ಅಲ್ಲ ಮೇಡಮ್, ಎಸ್, ಕಿರೀಟವನ್ನು ಗೆದ್ದುಕೊಂಡವರು. ಜೊತೆಗೆ ಅವರು ಮಿಸ್ ವರ್ಲ್ಡ್ ಸೂಪರ್ ಮಾಡೆಲ್ ಸೌತ್ ಏಷ್ಯಾ ಕಿರೀಟವನ್ನು ಕೂಡ ಗೆದ್ದುಕೊಂಡವರು. ನಿರಂತರವಾಗಿ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ವೆಬ್ ಸೀರೀಸ್ ಇರ್ಬೋದು, ಸಿನಿಮಾದಲ್ಲಿ ನಟಿಯಾಗಿದ್ದಾರೆ. ಸೊ ಇನ್ನೊಬ್ಬರು ಗೆಸ್ಟ್ ನಮ್ಮ ಜೊತೆಗೆ ಸ್ವಲ್ಪ ಹೊತ್ತಲ್ಲಿ ಸೇರಿಕೊಳ್ತಾರೆ. ಈ ನಡುವೆ ಅನೇಕ ಮಂದಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರು ಇವತ್ತು ನಮ್ಮ ಜೊತೆಗೆ ನೇರವಾಗಿ ಮಾತನಾಡಲಿಕ್ಕೆ ಕೂಡ ಇದ್ದಾರೆ. ಹೆಣ್ಣು ಮಗುವಿನ ದಿನ, ಈ ಒಂದು ಗರ್ಲ್ ಚೈಲ್ಡ್ ಡೇ ಅನ್ನೋದನ್ನು ನಿನ್ನೆ ದಿವಸ ಆಚರಿಸಲಾಗಿತ್ತು ದೇಶವ್ಯಾಪಿಯಾಗಿ. ಸೊ ಆ ಹಿನ್ನೆಲೆಯಲ್ಲಿ ನಾವು ಈ ಒಂದು ಮಾತುಕತೆಯನ್ನು ಆಯೋಜಿಸಿದ್ದೇವೆ. ಹೆಣ್ಣು ಮಕ್ಕಳಿಗೆ, ಹೆಣ್ಣು ಮಗುವಿಗೆ ಸಿಗಬೇಕಾದ ಸಮಪಾಲು ಸಮಬಾಳು, ಈ ವಿಚಾರವಾಗಿ ನಾವು ಮಾತನಾಡಬೇಕಾಗಿದೆ. ಅದು ನಿರಂತರವಾಗಿ ಪದೇ ಪದೇ ಮಾತನಾಡಬೇಕಾದಂಥ ವಿಚಾರ. ನಮ್ಮ ನಾಗರಿಕ ಸಮಾಜದಲ್ಲಿ ಹೆಣ್ಣು ಮಗುವಿಗೆ ನಾವೇನೋ ಪೇಟೆ ಪಟ್ಟಣದಲ್ಲಿರುವಲ್ಲಿ ಮೇಡಮ್ ತಕ್ಕ ಮಟ್ಟಿಗೆ ಇವತ್ತಿಗೆ ಕೂಡ ಹೆಣ್ಣುಮಕ್ಕಳಿಗೆ ಒಳ್ಳೆಯ ಪ್ರೋತ್ಸಾಹ, ಪ್ರೇರಣೆ ಎಲ್ಲ ಸಿಗುತ್ತೆ. ಆದರೆ ಇನ್ನೂ ಕೂಡ ಗ್ರಾಮೀಣ ಭಾಗದಲ್ಲಿ ಅಥವಾ ವಿದ್ಯಾಭ್ಯಾಸ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುವಂಥ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಸಿಗಬೇಕಾದಷ್ಟು ಅವರಿಗೆ ಪ್ರೇರಣೆಗಳು ಅಥವಾ ಸಮಬಾಳು ಸಮಪಾಲು ಅಂತ ನಾವೇನು ಹೇಳ್ತೇವೆ, ಎಲ್ಲ ವಿಚಾರದಲ್ಲೂ ಇನ್ನೂ ಕೂಡ ಸಿಗ್ತಾ ಇಲ್ಲ. ನಾವು ಅದನ್ನು ಯುರೋಪ್ಗೋ ಅಥವಾ ಅಮೇರಿಕಕ್ಕೆಲ್ಲ ಕಂಪೇರ್ ಮಾಡಿದರೆ ನಾವಿವತ್ತು ಜೆಂಡರ್ ಇಕ್ವಿಟಿ ಬಗ್ಗೆ ಮಾತನಾಡುವಾಗ ನಮ್ಮಲ್ಲಿ ಇನ್ನೂ ಕೂಡ ಒಂದಷ್ಟು ಅಸಮಾನತೆ ವ್ಯವಸ್ಥೆಗಳು ಕಾಣಿಸ್ತಾ ಉಂಟು. ಅದು ದೇಶಪೂರ್ವಕವಾಗಿ ಅಲ್ಲದೇ ಇದ್ದರೂ ಕೂಡ ಅದೊಂದು ನಮ್ಮ ಸಾಮಾಜಿಕ ಸೋಷಲ್ ಟ್ಯಾಬು ಥರದ್ದು ಇನ್ನೂ ಕೂಡ ಬೆಳೆದುಕೊಂಡು ಬಂದಿದೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಮನೆಯ ಜೊತೆಗೆ ನಮ್ಮ ಸಮಾಜದ ಹೆಣ್ಣು ಮಕ್ಕಳಿಗೆ ನಾವು ಕೊಡಬೇಕಾದ ಗೌರವ ಮತ್ತು ಅವರಿಗೆ ಕೊಡಬೇಕಾದ ಸ್ಥಾನಮಾನ, ಈ ವಿಚಾರವನ್ನು ನಾವು ಇವತ್ತು ಮಾತನಾಡಲಿಕ್ಕಿದ್ದೇವೆ. ಈ ಇಬ್ಬರು ಗಣ್ಯರು ಕೂಡ ಅವರು ಬೆಳೆದು ಬಂದ ಬಗೆಯನ್ನು ನಮ್ಮ ಜೊತೆಗೆ ಆರಂಭದಲ್ಲಿ ಹಂಚಿಕೊಳ್ತಾರೆ. ಆ ನಂತರ ಅವರಲ್ಲಿರುವಂಥ ವಿಷನ್ಗಳು ಅಥವಾ ಅವರು ಹೆಣ್ಣು ಮಕ್ಕಳಿಗೆ ಯಾವ ರೀತಿಯ ಪ್ರೇರಣೆಗಳನ್ನು ಕೊಡಬೇಕಾಗುತ್ತೆ ಅನ್ನೋ ಬಗ್ಗೆ ಅವರದೇ ಆದ ಸ್ವಂತ ಆಲೋಚನೆಗಳು ಮತ್ತು ಅವರ ಅನುಭವಗಳಿದ್ದಾವೆ. ಅದನ್ನು ಅವರು ಇವತ್ತು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ನಾನು ಮೊದಲಾಗಿ ಲವಿನಾ ಪಿರೇರಾ ಮೇಡಮ್ ಅವರಿಂದ ಆರಂಭಿಸುವಾಗ, ಮೇಡಮ್, ನಾನು ಎಲ್ಲಿಂದ ಆರಂಭಿಸ್ತೇನೆ ಅಂತ ಹೇಳಿದರೆ, ನೀವು ಬಾಲ್ಯದಲ್ಲಿ ಅಟ್ ಯುವರ್ ಚೈಲ್ಡ್ಹುಡ್ ಇದ್ದ ದಿನಕ್ಕೂ ಇವತ್ತಿನ ದಿನಮಾನಕ್ಕೂ ಹೆಣ್ಣು ಮಕ್ಕಳ ಸ್ಥಾನಮಾನ ಬದಲಾದ ಒಂದು ಪ್ರಕ್ರಿಯೆ ಉಂಟಲ್ಲ, ಅದನ್ನು ನೀವು ಯಾವ ರೀತಿ ಒಂದು ವಿಶ್ಲೇಷಣೆ ಮಾಡಲಿಕ್ಕೆ, ಅನಾಲಿಸ್ ಮಾಡಲಿಕ್ಕೆ ಬಯಸ್ತೀರಿ, ಅಥವಾ ನಿಮ್ಮ ಒಂದು ಅಬ್ಸರ್ವೇಷನ್? ನಾನು ಬೆಳೆದು ಬಂದ ರೀತಿ ಅಂತ ಹೇಳಿದ್ರೆ, ನನಗೆ ಇವತ್ತಿನ ಇದರಲ್ಲಿ ನನಗೆ ಜಾಸ್ತಿ ಡಿಫ್ರೆನ್ಸ್ ಕಾಣುದಿಲ್ಲ. ಯಾಕೆಂತ ಹೇಳಿದ್ರೆ, ನಾವು 4 ಜನ ಮಕ್ಕಳು, ಅದರಲ್ಲಿ 2 ಗಂಡು 2 ಹೆಣ್ಣು. ಸೊ ನಮ್ಮ ತಂದೆಯ ವರ್ಡ್ಸಿನಲ್ಲಿ ಎಕ್ಸಾಕ್ಟ್ ಆಗಿ ಹೇಳುದಾದ್ರೆ, ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ನನ್ನ 4 ಜನ ಮಕ್ಕಳು 2 ಕೈ 2 ಕಾಲು ಅಂತೇಳಿ. ಸೊ ವಿಚ್ ಇಸ್ ನಿಮ್ಮ ತಂದೆಗೆ ನಮ್ಮ ಸೆಲ್ಯೂಟ್ ಕೊಡಬೇಕು. ಎಸ್. ಸೊ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು, ನನ್ನ 2 ಕೈ ನನ್ನ 2 ಕಾಲು ಅಂತೇಳಿ. ಸೊ ಇವತ್ತಿನವರೆಗೆ ನಾನು ಅದನ್ನು ಯಾವತ್ತೂ ಪಾಲಿಸಿಕೊಂಡು ಹೋಗಿದ್ದೇನೆ. ಅಂದ್ರೆ ನನಗೆ ಅದು ಯಾವತ್ತು ನನಗೆ ಹೀಗೆ ಹೆಣಿಸುವುದಿಲ್ಲ ಈ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಯಾವತ್ತು ಕೀಳು ಅಂತೇಳಿ. ಸೊ ನಮ್ಮ ಮಂಗಳೂರಿನಲ್ಲಿ ನಾನು ಈಕ್ವಾಲಿಟಿಯ ಬಗ್ಗೆ ನಾನು ನೋಡುವುದಾದ್ರೆ, ಹೆಣ್ಣು ಮಕ್ಕಳಿಗೆ ತುಂಬಾ ಪ್ರೋತ್ಸಾಹ ಕೊಟ್ಟದ್ದು ನಾನು ನೋಡಿದ್ದೇನೆ. ಆದ್ರೂ ಸಹ ಸಮ್ವೇರ್ ಐ ಥಿಂಕ್ 5% ಐ ಸ್ಟಿಲ್ ಸಿ ನಮ್ಮ ಪೇರೆಂಟ್ಸ್ನವರು ಇಲ್ಲ
ಅವರಿಗೆ ಅಪ್ಬ್ರಿಂಗಿಂಗ್ ಕೊಡುವಾಗ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅವರು ಹಿಡಿದು ಹಿಂದೆ ಎಳೆಯುವಂಥದ್ದು ನಾನು ನೋಡಿದ್ದೇನೆ. ಸೊ ನನ್ನ ಬಾಲ್ಯದಕ್ಕೂ ನನ್ನ ಮಂಗಳೂರಿನ ಈಗ ನಾನು ನೋಡಿದ ಇದಕ್ಕೂ ನನಗೆ ಜಾಸ್ತಿ ಡಿಫ್ರೆನ್ಸ್ ಕಾಣುದಿಲ್ಲ. ನೀವು ನಗರದಲ್ಲಿದ್ದೀರಿ, ಓಕೆ. ಬಟ್ ನಿಮ್ಮ ಅಬ್ಸರ್ವೇಷನ್ ಪ್ರಕಾರ ನೀವು ಬೆಳೆದ ಬಂದ ಆದಿನಲ್ಲೇ ನಗರವನ್ನು ಹೊರತುಪಡಿಸಿದ ಪ್ರದೇಶಗಳು ಉಂಟಲ್ಲ, ಈಗ ನಮ್ಮದೇ ಆಸುಪಾಸಿನ ಗ್ರಾಮಾಂತರ ಪ್ರದೇಶಗಳು ಅಥವಾ ದೇಶದ ಬೇರೆ ಕಡೆಗೆ ನೀವು ಕಂಪೇರ್ ಮಾಡಿ ನೋಡೋದಿದ್ದರೆ, ನಿಮ್ಮ ಬಾಲ್ಯದಿಂದ ಇವತ್ತಿನ ದಿನಗಳ ಸಂದರ್ಭದಲ್ಲಿ ನಮ್ಮ ದೇಶ, ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಹೆಣ್ಣು ಮಕ್ಕಳ ಏನು ಬದುಕು, ಪಲ್ಲಟ, ಅದು ಅವರು ಯಾವ ರೀತಿ ಅವರಿಗೆ ಸ್ಥಾನಮಾನಗಳು ಸಿಕ್ಕಿರಬಹುದು ಅನ್ನೋದನ್ನು ನೀವು ನಿಮ್ಮ ಅನುಭವದ ಹಿನ್ನೆಲೆಯಲ್ಲೇ, ನೀವು ಮಂಗಳೂರು ನಗರದಲ್ಲಿದ್ದೀರಿ, ಒಂದು ನಗರದಲ್ಲಿದ್ದೀರಿ, ನಗರವನ್ನು ಹೊರತುಪಡಿಸಿದ ಭಾಗದಲ್ಲಿ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಕಾಲ ಅನುಭವದಲ್ಲಿ ನೀವು ಕೇಳಿರ್ತೀರಿ, ನೋಡಿರ್ತೀರಿ, ಹೋಗಿರ್ತೀರಿ. ಎಸ್, ಅದನ್ನು ನೀವು ಯಾವ ರೀತಿ ಹೇಳಲಿಕ್ಕೆ? ನಾನು ಬೆಳೆದು ಬಂದದ್ದು ಆಕ್ಚುಲಿ ಮಂಗಳೂರಿನಲ್ಲಿ ಅಲ್ಲ, ಭದ್ರಾವತಿಯಲ್ಲಿ. ಸೊ ಇಟ್ ಇಸ್ ಅ ಸ್ಮಾಲ್ ಟೌನ್ ಬೇಸಿಕಲಿ. ಸೊ ಸಣ್ಣ ಪಟ್ಟಣ. ಆ ಪಟ್ಟಣದಲ್ಲಿ ಸಹ ನಮ್ಮ ತಂದೆ ತಾಯಿ ಎಗೇನ್ಸ್ಟ್ ದ ಸೊಸೈಟಿ ನಿಂತು ನಮಗೆ ಹೀಗೆ ಬೆಳೆಸಿದ್ದಾರೆ. ಸೊ ನನಗೆ ಹಾಗಿದ್ದ ಕಾರಣ ನಾನು ನೋಡಿದ್ದೇನೆ ನನ್ನ ಕ್ಲಾಸ್ಮೇಟ್ಸ್ ನಲ್ಲಿ, ನಾನು ಪ್ರತಿ ಸಲ ನೋಡುವಾಗ ಕೆಲವೊಂದು ರೀತಿಯಲ್ಲಿ ಅವರಿಗೆ ಹಿಂದುಳಿದದ್ದು ಅಂದ್ರೆ ಪ್ರೋತ್ಸಾಹ ಕೊಡದೇ ಇದ್ದದ್ದು ನಾನು ನೋಡಿದ್ದೇನೆ. ಅಂದ್ರೆ ನಾನು ಸ್ಪೋರ್ಟ್ಸ್ ಅಲ್ಲಿ ನಾನು ಮಾತಾಡೋದಾದ್ರೆ ನನ್ನ ಬಗ್ಗೆ, ನಾನು ಅಲ್ಲಿ ಸಹ ನಾನು ಹ್ಯಾವ್ ಗಾನ್ ಟಿಲ್ ಡಿಸ್ಟ್ರಿಕ್ಟ್ ಲೆವೆಲ್. ಸೊ ಆಗ ನನಗೆ ಪ್ರೋತ್ಸಾಹ ಹಿಂದೆ ಇದು ಮಾಡಲಿಲ್ಲ. ಖಾಲಿ ನನ್ನ ಪಬ್ಲಿಕ್ ಎಕ್ಸಾಮ್ 10th ಮತ್ತೆ 12th ಮಾತ್ರ ನನ್ನ ತಂದೆ ತಾಯಿ ಹೇಳಿದ್ರು ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೋಸ್ಕರ ಮಾತ್ರ ನನ್ನನ್ನು ನಿಲ್ಲಿಸಿದ್ರೆ ಹೊರತು ಅದರ್ವೈಸ್ ಅವ್ರು ನನಗೆ ಪ್ರಮೋಟ್ ಮಾಡಿದ್ದಾರೆ. ಸೊ ನಾನು ಬಟ್ ಚಿಕ್ಕ ಟೌನಿನಲ್ಲಿ ಅದು ಉಂಟು, ಇನ್ನೂ ಸಹ ಉಂಟು ಅಂತ ನಾನು ಭಾವಿಸ್ತೇನೆ. ಅಲ್ಲದೆ ಈಗ ಒಂದು ರೂರಲ್ ಏರಿಯಾದಂತ ಪ್ಲೇಸ್ಗಳಲ್ಲಿ ಹೌದು ಮಕ್ಕಳನ್ನು ಶಾಲೆಗೆ ಕಳುಹಿಸುವುದು ಆಫ್ಟರ್ 10th ಇನ್ನು ಬೇಡ ಅಂತ ಹೇಳುವಂತದ್ದು ಅದು ತುಂಬಾ ಉಂಟು ಸರ್. ಅದು ನಾನು ನೋಡಿದ್ದೇನೆ. ಅಂದ್ರೆ ನಾನು ಈಗ ನಾನು ಭದ್ರಾವತಿಗೆ ವಾಪಸ್ ಹೋದ್ರೆ ಅಲ್ಲಿ ನಾನು ನೋಡಿದ್ದೇನೆ ಮಕ್ಕಳಿಗೆ ನಾನು ಅಂದ್ರೆ ಅವರು ಎಜುಕೇಶನ್ ಅನ್ನು ನಿಲ್ಲಿಸಿ ಅವರಿಗೆ ಮನೆ ಕೆಲಸಕ್ಕೆ ಕಳಿಸುವುದು, ಪ್ಲಸ್ ಅವರಿಗೆ ಬೇರೆ ಒಂದು ದಾರಿಯಲ್ಲಿ ಅವರಿಗೆ ಅಂದ್ರೆ ಇನ್ಕಮ್ ಬರುವ ಹಾಗೆ ನೋಡಿ ಗಂಡು ಮಕ್ಕಳಿಗೆ ಪ್ರೋತ್ಸಾಹ ಕೊಡುದು ನೋಡಿದ್ದೇನೆ. ಅಂದ್ರೆ ಈಕ್ವಾಲಿಟಿಯಲ್ಲಿ ತುಂಬಾ ತರ ಮಾಡುದು ನೋಡಿದ್ದೇನೆ. ಈಗ ತಕ್ಕ ಮಟ್ಟಿಗೆ ಅದು ಗ್ರಾಮೀಣ ಭಾಗದಲ್ಲಿ ಅಥವಾ ನೀವು ಹೇಳಿದಾಗೆ ಭದ್ರಾವತಿ ಅಂತ ಸಣ್ಣ ಪಟ್ಟಣದಲ್ಲಿ ಕೂಡ ತಕ್ಕ ಮಟ್ಟಿಗೆ ಸ್ವಲ್ಪ ಬದಲಾಗಿರ್ಬೋದಾ ವಾತಾವರಣ? ಬದಲಾಗಬೇಕು ಅಂತೇಳಿ ನಾನು ಬಯಸ್ತೇನೆ. ಇನ್ನು ಸಹ ಬದಲಾಗಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ಅಲ್ಲಿ ಇನ್ನೂ ಸಹ ತಂದೆ ತಾಯಿಗಳಿಗೆ ಎಂತ ಅನಿಸ್ತದೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ರೆ ಅವರಿಗೆ ಎಂತ ಪ್ರಾಫಿಟ್ ಇಲ್ಲ. ಮದುವೆ ಮಾಡಿಕೊಟ್ಟ ಹೆಣ್ಣು, ಮದುವೆ ಮಾಡಿ ಕೊಡುವ ಹೆಣ್ಣು ಆಗಿದ್ರ ಕಾರಣ ಅವರಿಗೆ ಅಂತ ಇನ್ಕಮ್ ಇಲ್ಲ. ಹೌದು, ಹಾಗೆ ತಿಳಿತಾರೆ ಅವರು. ಯಾಕಂದ್ರೆ ಮದುವೆ ಮಾಡಿಕೊಟ್ಟ ಹೆಣ್ಣು ಮಗಳು ಮನೆಯಿಂದ ಹೊರಗಡೆ ಅಂತ ಬೇಸಿಕಲಿ ಅವರು ಮ್ಯಾಥಮ್ಯಾಟಿಕಲಿ ಅವರು ಅದನ್ನು ಹಳೆ ಕಾಲದ ನಮ್ಮ ಹತ್ರ ಒಂದು ಆಲೋಚನೆ ಉಂಟಲ್ಲ. ಸೊ ಇನ್ನು ಕೂಡ ಒಂದಷ್ಟು ಜನರ ಮೇಲೆ ಅದೇ ಬೇರು ಬಿಟ್ಟಿದೆ. ಅದು ಮ್ಯಾಥಮ್ಯಾಟಿಕಲಿ ಅವ್ರು ಜಡ್ಜ್ ಮಾಡುವಾಗ ಹೆಣ್ಣು ಮಕ್ಕಳಿಗೆ ನಾರ್ಮಲಿ ಅದು ಪ್ರೋತ್ಸಾಹ ಸಿಗುದಿಲ್ಲ. ಹಾಗಿದ್ದ ಕಾರಣ ನಾನು ಐ ವಿಶ್ ಇನ್ನು ಅನೇಕ ವಿಚಾರ ಮಾತಾಡಲಿಕ್ಕಿದೆ. ಎಸ್, ನಾನು ಜುಸಿಟಾ ಅನ್ನೋಲ್ಲ ಅವ್ರ ಹತ್ರ ಕೇಳುವಂಥದ್ದು, ನೀವು ಹೊಸ ಕಾಲದ ಹೆಣ್ಮಗಳು, ನೀವು ಎಸ್ ಇನ್ನು ತರುಣಿ ಇದ್ದೀರಿ, ನೀವು ಮೇಡಮ್ ಹೇಳಿದಂಥ ಅನುಭವಗಳು ನಿಮಗೆ ಬಂದಿರದೇ ಇರಬಹುದು. ನೀವು ಈ ರೀತಿಯ ಎಲ್ಲಿಯಾದರೂ ನಿಮಗೆ ಹೆಣ್ಮಕ್ಕಳಿಗೆ ತಾರತಮ್ಯ ಮಾಡಿದ್ದಾರೆ ಅಂತ ನಿಮಗೆ ನಿಮ್ಮ ಅನುಭವದಲ್ಲಿ ಕಾಣಿಸಿಕೊಂಡಿತ್ತಾ ಅಂತ ನಾನು ಕೇಳೋದು. ಇಲ್ಲ, ಆಕ್ಚುಲಿ ನಾನು ಬೋರ್ನ್ ಅಂಡ್ ಬಾಟಪ್ ಇನ್ ಮ್ಯಾಂಗ್ಳೂರಲ್ಲೇ. ಸೊ ನನಗೆ ಆ ಟೈಪ್ ಸಿಚುವೇಶನ್ ಎಲ್ಲಿ ನೋಡ್ಲಿಕ್ಕೆ ಸಿಕ್ಲಿಲ್ಲ. ಬಟ್ ಹೌದು, ಈಗ ಮ್ಯಾಮ್ ಜಸ್ಟ್ ಭದ್ರಾವತಿ ಅಂತ ಹೇಳಿದ್ರಲ್ಲ, ಸೊ ನನ್ನ ರೀಸೆಂಟ್ ಮೂವಿ ಶೂಟ್ ನಾನು ಭದ್ರಾವತಿಯಲ್ಲಿ ಶೂಟ್ ಮಾಡ್ತಿದ್ದೆ. ಅಲ್ಲಿ ನನಗೆ ತುಂಬಾ ಜನ, ಅಂದ್ರೆ ನಾವು ಶೂಟ್ ಮುಗಿಸಿ ಜಸ್ಟ್ ರೆಸ್ಟ್ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಜನ ಹೆಣ್ಮಕ್ಳು, ಹೌದು ಅವ್ರದ್ದು ಬ್ಯಾಕ್ಗ್ರೌಂಡ್ ಬೇರೆ ಇರ್ಬೋದು, ಆದ್ರೂ ಅವ್ರದ್ದು ಪೇರೆಂಟ್ಸ್ ಬಂದು ಕೇಳ್ತಿದ್ರು, ಅಂದ್ರೆ ನಮ್ದು ಮಕ್ಕಳಿಗೆ ಕೂಡ ನಾವು ಈಗ ಆಕ್ಟಿಂಗ್ ಅಲ್ಲಿ ಹಾಕ್ಬೇಕಾದ್ರೆ ಹೇಗೆ ಮುಂದೆ ತರುವುದು ಅವರ ಆಶೆಯನ್ನು ಹೇಳ್ತಿದ್ರು. ತುಂಬಾ ಜನ ಹೇಳ್ತಿದ್ರು. ಆಗ ತುಂಬಾ ಒಂದು ಬೇಜಾರಾಗ್ತದೆ, ಖುಷಿ ಸಾಗುತ್ತೆ, ಆದ್ರೆ ಬೇಜಾರ್ ಸಾಗುತ್ತೆ. ಲೈಕ್ ಇವರಿಗೆ ಏನಾದ್ರು ನಾವು ಮಾಡಿದ್ರೆ ಸೊ ಆ ಟೈಪ್ ಇತ್ತು ನನ್ಗೆ. ಆದ್ರೆ ತುಂಬಾ ಜನರಿದ್ರು. ಆ ಸೀನಲ್ಲಿ ನಾನು ಸರ್ ಹತ್ರ ಮಾತಾಡಿ ಅವರಿಗೆ ಆ ಸೀನಲ್ಲಿ ಹಾಕುವ ಹಾಗೆಲ್ಲ ಮಾಡಿದೆ. ಆಗ ಅವ್ರದ್ದೊಂದು ಖುಷಿ ನೋಡುವುದು, ಅದು ತುಂಬಾ ಸಂತೋಷ ಆಗ್ತಿತ್ತು. ಆದ್ರೆ ಅಲ್ಲೇ ಇನ್ನೊಂದು ಸಿಚುವೇಶನ್ ಇತ್ತು. ಆ ಮಗಳು ಬಂದು ನಮ್ಮ ಹತ್ರ ಮಾತಾಡಿದ್ಲು. ಶಿ ವಾಸ್ ವೆರಿ ಪ್ರಿಟಿ, ತುಂಬಾ ಪ್ರಿಟಿ ಇದ್ಲು. ಎಲ್ಲ ಡನ್ ಎಲ್ಲ ಆಗಿ ನೆಕ್ಸ್ಟ್ ಡೇ ಪ್ರೊಡ್ಯೂಸರ್ ಅವರ ತಂದೆ ಮನೆಗೆ ಹೋಗ್ಬೇಕಾದ್ರೆ ಆಗ ಅಪ್ಪ ಹೇಳಿದ್ರು,
ಇಲ್ಲ, ಅವಳಿಗೆ ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ. ಅವಳೀಗ ಬೇರೆ ಊರಿಗೆ ಹೋಗಿದ್ದಾಳೆ ಹಾಗೇನ ಹೇಳಿದ್ರು. ಸೊ ನೆಕ್ಸ್ಟ್ ಡೇ ಆ ಹುಡುಗಿ ಪುನಃ ಸೆಟ್ಟಿಗೆ ಬಂದು, ಸರ್ ನೀವು ನಮ್ಗೆ ಕರೀಲೇ ಇಲ್ಲ ಅಂತ. ಆಗ ನಮ್ಗೆ ಆ ಸಿಚುವೇಶನ್ ಆಗ ಗೊತ್ತಾಗುತ್ತೆ. ಹೌದು ನೋಡಿ, ಈಗ ಅಂದ್ರೆ ಒಂದು ಗ್ರಾಮೀಣ ಭಾಗದಲ್ಲಿ ಇನ್ನೂ ಕೂಡ ಪರಿಸ್ಥಿತಿ ಮೇಡಮ್ ಹೇಳಿದಾಗೆ ಬದಲಾಗಬೇಕು. ರೈಟ್. ಎಸ್ 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 ವೀಕ್ಷಕರು, ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ದು. ಬ್ರೇಕ್ ನಂತರ ನಾವು ಹೆಣ್ಮಕ್ಳಿಗೆ ಸಿಗಬೇಕಾದ ಪ್ರೋತ್ಸಾಹ, ಅವರಿಗೆ ಸಿಗಬೇಕಾದ ಪ್ರೇರಣೆ, ಈ ವಿಚಾರವಾಗಿ ನಾವು ಮಾತಾಡಲಿಕ್ಕಿದ್ದೇವೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಹೆಣ್ಣು ಮಗುವಿನ ದಿನ, ಗರ್ಲ್ ಚೈಲ್ಡ್ ಡೇ, ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಉದ್ಯಮಿಗಳಾಗಿರುವಂಥ ಲವಿನಾ ಪೆರೇರಾ ಅವರಿದ್ದಾರೆ, ಜೊತೆಗೆ ಸಿನಿಮಾ ನಟಿಯಾಗಿರುವಂಥ ಜೊಸಿಟಾ ಅನೋಲಾ ಅವರಿದ್ದಾರೆ, ಮತ್ತು ರಾಜಕಾರಣಿಯಾಗಿರುವಂಥ ಚಂದ್ರಕಲಾ ದೀಪಕ್ ರಾವ್ ಅವರಿದ್ದಾರೆ. ಚಂದ್ರಕಲಾ ದೀಪಕ್ ರಾವ್ ಅವರು ಈಗ ಆಫ್ಟರ್ ಬ್ರೇಕ್ ನಂತರ ನಮ್ಮನ್ನು ಸೇರಿಕೊಂಡರು. ಅವರು ಕದರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಈ ಹಿಂದಿನ ಆಡಳಿತ ಸಮಿತಿಯ ಟ್ರಸ್ಟಿ ಆಗಿದ್ದರು. ಜೊತೆಗೆ ಅವರು ಲಯನ್ಸ್ ಕ್ಲಬ್ ನೇತ್ರಾವತಿ ಇದರ ಕಾರ್ಯದರ್ಶಿ ಆಗಿದ್ದಾರೆ, ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಪದಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಮತ್ತು ಸಮಾಜ ಸೇವಕಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಾಗೆ ನಮ್ಮ ಈ ಒಂದು ಸಂವಾದದಲ್ಲಿ ಇನ್ನು ಅನೇಕ ಮಂದಿ ನಮಗೆ ಅವರ ಅಭಿಪ್ರಾಯಗಳನ್ನು, ಬಹುಮುಖ್ಯವಾಗಿ ಹೆಣ್ಣುಮಕ್ಕಳನ್ನು ಬೆಳೆಸುವ ವಿಚಾರ, ಅವರಿಗೆ ಸಮಾಜ ಕೊಡಬೇಕಾದ ಪ್ರೇರಣೆ, ಈ ಎಲ್ಲ ವಿಚಾರವಾಗಿ ಮಾತನಾಡಿ ಅವರ ವಿಡಿಯೋಗಳನ್ನು ಕಳಿಸಿದ್ದಾರೆ. ನಾನು ಅದನ್ನು ಕೂಡ ಪ್ಲೇ ಮಾಡಲಿಕ್ಕಿದೆ. ಸೊ ಅದಕ್ಕಿಂತ ಮೊದಲಾಗಿ ನಾನು ಇದೀಗ ಚಂದ್ರಕಲಾ ದೀಪಕ್ ರಾವ್ ಅವರನ್ನು ಮಾತಾಡಿಸ್ತೇನೆ. ಆಮೇಲೆ ಲವಿನಾ ಅವರಿದ್ದಾರೆ, ಜೊಸಿಟಾ ಅವರಿದ್ದಾರೆ, ಅವರೆಲ್ಲ ಮಾತಾಡಲಿಕ್ಕಿದ್ದಾರೆ. ಇದು ಮೇಡಮ್ ಚಂದ್ರಕಲಾ ಅವರೇ, ನೀವು ನಿಮ್ಮ ಬಾಲ್ಯ ಮತ್ತು ಇವತ್ತಿನ ದಿನಗಳನ್ನು ನೀವು ಕಂಪೇರ್ ಮಾಡುವಾಗ ಹೆಣ್ಣು ಮಗುವಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಸಿಗುವಂಥ ಪ್ರೋತ್ಸಾಹವನ್ನು ನೀವು ನಿಮ್ಮ ಜೀವನಾನುಭವದನ್ನೇ ನೀವು ನೋಡಿಕೊಂಡು ಬರುವಾಗ ಅವತ್ತಿನ ನಿಮ್ಮ ಬಾಲ್ಯದ ದಿನಕ್ಕೂ ಇವತ್ತಿನ ದಿನಕ್ಕೂ ಹೆಣ್ಣು ಮಕ್ಕಳ ಬದುಕು, ಹೆಣ್ಣು ಮಕ್ಕಳ ಶಿಕ್ಷಣ, ಹೆಣ್ಣು ಮಕ್ಕಳಿಗೆ ಸಿಗುವಂಥ ಪ್ರೇರಣೆ, ಸೌಲಭ್ಯ ಇವೆಲ್ಲ ತುಂಬ ಬದಲಾಗಿದೆ ಅಂತ ನಿಮಗೆ ಕಾಣಿಸ್ತಾ ಉಂಟಾ? ಯಾವ ರೀತಿಯ ಬದಲಾವಣೆಗಳನ್ನು ನೀವು ನೋಡಿದ್ದೀರಿ, ಅಥವಾ ಈಗ ಬಂದಿರುವಂಥ ಸ್ಥಿತಿ ಬಗ್ಗೆ ನಿಮಗೆ ಸಮಾಧಾನಕರವೋ ಏನು, ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ತೀರಿ? ನಿಮ್ಮ ಬಾಲ್ಯದಿಂದ ಇವತ್ತಿನ ದಿನಗಳ ತನಕ ನೀವು ಸಮಾಜವನ್ನು ಕಂಡುಕೊಂಡಂತೆ ನಿಮಗೆ ಹೆಣ್ಣು ಮಕ್ಕಳ ಬದುಕು ಮತ್ತು ಅವರ ಏನು ಅವರಿಗೆ ಸಿಕ್ಕಿದಂಥ ಪ್ರೇರಣೆಗಳ ಬಗ್ಗೆ. ನಾನು ಹೆಣ್ಣು ಮಕ್ಕಳ ಬಗ್ಗೆ ಹೇಳೋದಾದರೆ ಮೊದಲು ನಾನು ನನ್ನ ತಂದೆ ತಾಯಿಗೆ ಯಾವಾಗಲೂ ನಾನೊಂದು ಅವರನ್ನು ನೆನಪಿಸ್ತೇನೆ. ಯಾಕೆಂದರೆ ನನಗೆ ಆವಾಗ ಸಾಧಾರಣ ಒಂದು 40-45 ವರ್ಷದ ಹಿಂದಿನ ಜೀವನ. ಆ ಸಂದರ್ಭದಲ್ಲಿ ಕೂಡ ನಮಗೆ ನಮ್ಮ ತಂದೆ ತಾಯಿಗಳು ಯಾವುದನ್ನು ಅಂದ್ರೆ ಅವರು ಕಂಟ್ರೋಲ್ ಅಲ್ಲಿ ಇಡ್ಲಿಲ್ಲ ನಮ್ಮನ್ನು. ಕಂಟ್ರೋಲ್ ಬರುವ ಮೊದಲು ಲವಿನಾ ಪೆರೇರಾ ಅವರು ಕೂಡ ಇದೇ ಮಾತನ್ನು ಕಂಟ್ರೋಲ್ ಅಲ್ಲಿ ಇಡ್ಲಿಲ್ಲ ಅಂದ್ರೆ, ಬಟ್ ನಾವು ಕೂಡ ಅವರು ಹಾಕಿದ ಗೆರೆಯನ್ನು ದಾಟ್ತಿರ್ಲಿಲ್ಲ. ಯಾಕೆಂದ್ರೆ ಅವರಿಗೆ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ದೆ. ನನ್ನ ಫ್ಯಾಮಿಲಿ, ನನ್ನ ತಂದೆ ತಾಯಿ ಒಂದು ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು. ಆದ್ರೂ ಕೂಡ ನನಗೆ ಬೇಕಾದಾಗೆ ನಾನು ಬೆಳೆದು ಬಂದಾಗೆ ಅವರಿದು ಫಸ್ಟ್ ನನ್ನ ತಂದೆದು ಒಂದೇ ಅವರದು ಅಭಿಪ್ರಾಯ ಅಂದ್ರೆ ಎಜುಕೇಶನ್, ಶಿಕ್ಷಣ. ನೀವು ಹೆಣ್ಣು ಮಕ್ಕಳಿಗೆ, ನಾನು ಈ ವಿಚಾರದಲ್ಲಿ ಎಲ್ರಿಗೆ ನಾನೊಂದು ಸಂದೇಶವನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಹೆಣ್ಣು ಮಕ್ಕಳನ್ನು ಓದಿಸಿ ಎಷ್ಟು ಸಾಧ್ಯ ಅವರಿಗೆ ಎಜುಕೇಶನ್ ನಿಮ್ಗೆ ನೀಡ್ಲಿಕ್ಕೆ ಆಗ್ತದ ಅಷ್ಟು ನೀವು ಎಜುಕೇಶನ್ ಅನ್ನು ಅವರಿಗೆ ಕೊಡಿ. ಆದ್ರಿಂದ ಹೆಣ್ಣು ಸ್ವಸ್ಥ ಸಮಾಜ. ಯಾಕೆಂದ್ರೆ ಆ ಹೆಣ್ಣು ಮಗು ಒಂದು ಎಜುಕೇಶನ್ ಆದ ಕೂಡಲೇ ಒಂದು ಸ್ವಾಸ್ಥ್ಯ ಸಮಾಜ ಹಾಗೂ ಆ ಫ್ಯಾಮಿಲಿಗೆ ಒಂದು ಬ್ಯಾಕ್ ಬೋನ್ ಅಂತ ನಾನು ಭಾವಿಸ್ತೇನೆ. ಮೇಡಮ್, ಎಸ್ ನಾವು ಏನಾಗಬೇಕಾದ ಅನ್ನೋ ವಿಚಾರ, ವರ್ತಮಾನದ ವಿಚಾರ ಬಗ್ಗೆ ನಾವು ಇನ್ನೂ ಕೂಡ ಮಾತಾಡ್ಲಿಕ್ಕಿದ್ದೇವೆ. ನೀವು ನಿಮ್ಮ ಜೀವನಾನುಭವದ ಪ್ರಕಾರದಲ್ಲಿ ನೀವು ನೋಡಿಕೊಂಡು ನೀವು ಅನುಭವಿಸಿಕೊಂಡು ಬಂದ ರೀತಿಯಲ್ಲೇ ನಿಮಗೆ ಹೆಣ್ಣು ಮಕ್ಕಳಿಗೆ, ನಿಮ್ಮ ಕಾಲದ, ನಿಮ್ಮ ಸಮಕಾಲೀನ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಪ್ರೋತ್ಸಾಹ, ಪ್ರೇರಣೆಗಳು ಸಿಗ್ತಾ ಇತ್ತು ಅಂತ ನಿಮಗೆ ಅನಿಸುತ್ತಾ? ನೀವು ನಿಮ್ಮ ತಂದೆ ತಾಯಿ ನಿಮ್ಮನ್ನು ತುಂಬ ಚೆನ್ನಾಗಿ ಬೆಳೆಸಿದರು, ಎಲ್ಲ ರೀತಿಯ ಸೌಲಭ್ಯ ಸಹಕಾರಗಳನ್ನು ಕೊಟ್ಟರು. ಸೌಲಭ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ, ಬಟ್ ಏನು ಇದೆ ಅದರಲ್ಲಿ ನಾವು ತೃಪ್ತಿಯಲ್ಲಿದ್ದೆವು ಹಾಗೂ ನಮ್ಗೆ ಬೇಕಾದಾಗೆ. ಯಾಕೆಂದ್ರೆ ನಮಗೆ ನಿಮ್ಮ ಬಾಲ್ಯದಲ್ಲೇ ಅಥವಾ ನೀವು ಮತ್ತೆ ಶಾಲೆ ಕಾಲೇಜಿಗೆ ಹೋಗುವ ದಿನಗಳಲ್ಲೇ ಉಳಿದಂತೆ ಆ ಪರಿಸರದ ಹೆಣ್ಣು ಮಕ್ಕಳಿಗೆ ಅದೇ ರೀತಿಯ ಒಂದು ಪ್ರೇರಣೆಗಳು ಸಿಗ್ತಾ ಇತ್ತಾ ಆ ಕಾಲದಲ್ಲಿ?
ಅದು ನನ್ನ ಮಟ್ಟಿಗೆ ಕೆಲವರಿಗೆ ಸಿಗ್ತಾ ಇರಲಿಲ್ಲ, ಯಾಕೆಂದ್ರೆ ತುಂಬಾ ರಿಸ್ಟ್ರಿಕ್ಷನ್ ಇತ್ತು. ಹೆಣ್ಣು ಮಗು ಒಂದು ಬೆಳೆದ ಹಾಗೆ ಒಂಥರ ಪೇರೆಂಟ್ಸಿಗೆ ಇನ್ಸೆಕ್ಯೂರ್ನಾಗೆ, ಯಾಕೆಂದ್ರೆ ನಾನೊಂದು ಬೇಗ ಒಂದು ಮದುವೆ ಮಾಡಿ ಮುಗಿಸ್ತೇನೆ, ರೆಸ್ಪಾನ್ಸಿಬಿಲಿಟಿ ಮುಗಿಸ್ಲಿಕ್ಕೆ ಅದೇ ನಾನೊಂದು ರೆಸ್ಪಾನ್ಸಿಬಿಲಿಟಿ ಮುಗಿತೇನೆ, ಯಾಕೆಂದ್ರೆ ಒಂಥರ ಅವರಿಗೆ ಅಧೈರ್ಯ, ಸೊಸೈಟಿ, ಸಮಾಜ, ನಾನು ಈ ಹೆಣ್ಣು ಮಗಳನ್ನು ಹೀಗೆ ಬಿಟ್ರೆ ಮುಂದೆ ಏನಾಗ್ತದೆ ಎನ್ನುವ ಒಂದು ಚಿಂತೆ. ಆದ ಕಾರಣ ಆಗಿನ ಕಾಲದಲ್ಲಿ ಲೆಕ್ಕಾಚಾರ ಮಾಡ್ತಿದ್ರು. ಆಗಿನ ಕಾಲದಲ್ಲಿ ನಾನೊಂದು ನನ್ನ ಹೆಣ್ಣು ಮಗುವನ್ನು ಆದಷ್ಟು ಬೇಗ ಒಂದು ಮದುವೆ ಮಾಡಿ ಕೊಟ್ಟು ಕಳಿಸ್ತೇನೆ ಅಂತ ಅದೊಂದು ಮನಸ್ಥಿತಿ ಇತ್ತು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳಷ್ಟು ಬದಲಾಗಿದೆ, ಯಾಕೆಂದ್ರೆ ಆವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ, ಯಾಕೆಂದ್ರೆ ಶೈಕ್ಷಣಿಕವಾಗಿ ಮಹಿಳೆ ತುಂಬಾ ಸಬಲೀಕರಣ ಹೊಂದಿದ್ದಾಳೆ. ನಾನು ಮಾತು ಹೇಳಲಿಕ್ಕೆ ಮುಂಚೆ ನಮ್ಮ ತಂದೆ ತಾಯಿಗೆ ನಾವು ಎದುರು ಉತ್ತರ ಹೇಳಲಿಕ್ಕೆ ನಾವು ಸ್ವಲ್ಪ ಹೆದರ್ತಾ ಇದ್ದೆವು. ಈಗಿನ ಮಕ್ಕಳು ಅವರಿಗೆ ಅವರ ಕಾಲಿನ ಮೇಲೆ ನಿಂತು ಇಲ್ಲ ನನಗಿದು ಬೇಕು ಅಂತ ಹೇಳುವಷ್ಟು ಧೈರ್ಯ ಅವರಿಗೆ ಇದೆ. ನಾನು ಎಣಿಸ್ತೇನೆ ನಮ್ಮದು ಈ ಜನರೇಷನ್ ಉಂಟಲ್ಲ, 40-50 ಈ ಜನರೇಷನ್ ಉಂಟಲ್ಲ, ಅವರು ತಂದೆ ತಾಯಿಗೆ ಸಹ ಬಗ್ಗಿದವರು ಮತ್ತೆ ಮಕ್ಕಳಿಗೆ ಸಹ ಬಗ್ಗಿದ ಜನರೇಷನ್ ಅಂತ ಹೇಳಿ ನಾನು ನಂಬ್ತೇನೆ. ಫಸ್ಟ್ ಅಂಡ್ ಲಾಸ್ಟ್ ಇರ್ಬೋದು ಒಂದು ಕಡೆ ತಂದೆ ತಾಯಿಗೆ, ಹೌದು, ಅವರ ಬಾಲ್ಯದಲ್ಲಿ ಅದೇ ಅವರು ಒಂದು ಮಧ್ಯ ವಯಸ್ಸಿಗೆ ಬಂದಾಗ ಮತ್ತೆ ಅವರ ಮಕ್ಕಳಿಗೆ ಒಂದು ವಿಧೇಯರಾಗುವಂತ. ತುಂಬಾ ಒಳ್ಳೆ ಅಬ್ಸರ್ವೇಷನ್ ಅದು ನಿಮ್ಮದು. ಎಸ್, ನಾನು ಮೇಡಮ್, ನೀವು ಕೂಡ ಹೇಳಿದರೆ ಈ ನಡುವೆ ನಾನು ಈಗಲೇ ಹೇಳಿದೆ, ಅನೇಕ ಮಂದಿ ನಮಗೆ ಇವತ್ತಿನ ಹೆಣ್ಮಕ್ಳಿಗೆ ಯಾವ ರೀತಿಯ ಪ್ರೇರಣೆಗಳು ಸಿಗಬೇಕು ಅನ್ನೋ ಬಗ್ಗೆ ವಿಚಾರವಾಗಿ ಮಾತನಾಡಿದ್ದಾರೆ. ಮೊದಲಾಗಿ ನಾನು ವೀಣಾ ಶೆಟ್ಟಿ ಅವರು ಬರಹಗಾರರು, ಜೊತೆಗೆ MRPL ಸಂಸ್ಥೆಯಲ್ಲಿ ಅಧಿಕಾರಿಯಾಗಿರುವವರು, ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ವೀಣಾ ಶೆಟ್ಟಿ ಅವರು ಯಾವ ರೀತಿ ಮಾತನಾಡಿದ್ದಾರೆ, ಏನು ಮಾತಾಡಿದ್ದಾರೆ ಅಂತ ನಾವು ಇದೀಗ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷ ಜನವರಿ 24ನೇ ದಿನವನ್ನು ಗರ್ಲ್ ಚೈಲ್ಡ್ ಡೇ ಅಥವಾ ಹೆಣ್ಣು ಮಗುವಿನ ದಿನ ಎಂಬುದಾಗಿ ನಾವು ಆಚರಿಸ್ತಾ ಇದ್ದೇವೆ. 2008ನೇ ಇಸವಿಯಲ್ಲಿ ಕೇಂದ್ರ ಸರ್ಕಾರದ ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆಯವರು ಹೊರತಂದ ಅಥವಾ ಆರಂಭಿಸಿದ ಒಂದು ಮಹತ್ವದ ಯೋಜನೆ ಇದು. ತಲೆಮಾರುಗಳಿಂದ ನಡೆದು ಬಂದಿರುವ ಲಿಂಗ ತಾರತಮ್ಯ ಏನಿದೆ, ಅದರ ಫಲವಾಗಿ ಹೆಣ್ಣು ಮಗು ಅನುಭವಿಸುವ ಆ ಒಂದು ಅಸಮಾನತೆ, ಇವುಗಳ ಬಗ್ಗೆ ಸಮಾಜದಲ್ಲಿ ಅರಿವು ಮೂಡಿಸಿ, ಅದರ ಜೊತೆಗೆ ಹೆಣ್ಣು ಮಗುವಿನ ಹಕ್ಕುಗಳು, ಅದು ವಿದ್ಯೆ ಇರ್ಬೋದು, ಉದ್ಯೋಗ ಇರ್ಬೋದು, ಆರೋಗ್ಯ ಇರ್ಬೋದು, ಪೋಷಣೆ ಇರ್ಬೋದು, ಇವುಗಳು ಎಲ್ಲ ಅವಳಿಗೆ ಸಮಾನವಾಗಿ ಸಿಗಬೇಕು, ಆ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸಬೇಕು ಎನ್ನುವ ಒಂದು ಉದ್ದೇಶದಿಂದ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಹೊರತಂದಿದೆ. ಅದರಂತೆ ಪ್ರತಿ ವರ್ಷ ಜನವರಿ 24 ಹೆಣ್ಣು ಮಗುವಿನ ದಿನವಾಗಿ ಆಚರಿಸಲ್ಪಡುತ್ತಿದೆ. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳ ಬಯಸ್ತೇನೆ. ಈ ಮಾತನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಅದನ್ನೇ ಈಗಲೂ ಪುನರುಚ್ಚರಿಸ ಬಯಸ್ತೇನೆ. ಏನಂತ ಹೇಳಿದರೆ, ಭಾರತೀಯರಾಗಿ ಅಥವಾ ನಮ್ಮ ತುಳುನಾಡಿನಲ್ಲಿ ಕೂಡ ಗಂಡು ಮಕ್ಕಳನ್ನು ನಾವು ಕಣ್ಣು ಮುಚ್ಚಿ ಪ್ರೀತಿಸ್ತೇವೆ. ಕುರುಡು ಪ್ರೀತಿ ಅಂತ ಹೇಳ್ತಾರೆ ಇದಕ್ಕೆ, ಬ್ಲೈಂಡ್ ಲವ್ ಅಂತ. ಆದರೆ ಹೆಣ್ಣು ಮಕ್ಕಳನ್ನು ಕಾನ್ಷಿಯಸ್ಲಿ, ಪ್ರಜ್ಞಾಪೂರ್ವಕವಾಗಿ ಪ್ರೀತಿಸಬೇಕಾದ ಅವಶ್ಯಕತೆ ಇದೆ. ಯಾಕೆಂದರೆ ಆ ಹೆಣ್ಣು ಮಗುವಿಗೆ ಅಂತಹ ಒಂದು ಪ್ರೀತಿಯ ಅವಶ್ಯಕತೆ ಇದೆ. ಬಂಧುಗಳೇ, ಸ್ವಲ್ಪ ಯೋಚನೆ ಮಾಡಿ. ಭಾರತೀಯರಾಗಿ ನಾವು ಹೆಣ್ಣು ಮಗುವಿಗೆ ಹೆಣ್ಣಿಗೆ ಪೂಜನೀಯ ಸ್ಥಾನವನ್ನು ನೀಡಿದ್ದೇವೆ. ಯತ್ರ ನಾರಿಯಂತೂ ಪೂಜ್ಯತೆ ತತ್ರ ರಮಂತೆ ದೇವತಾ. ಎಲ್ಲಿ ಹೆಣ್ಣುಗಳು ಪೂಜೆಗೊಳ್ತಾರೋ ಅಲ್ಲಿ ದೇವರು ಇರ್ತಾರೆ ಅಂತ ನಾವು ಯೋಚನೆ ಮಾಡ್ತೇವೆ. ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದಾಗ ಮನೆಗೆ ಮಹಾಲಕ್ಷ್ಮಿ ಬಂದಳು ಅಂತ ನಾವು ಸಂಭ್ರಮ ಪಡ್ತೇವೆ. ಆದರೆ ಮುಂದಕ್ಕೆ ಏನಾಗ್ತದೆ? ಹೆಣ್ಣು ಮಗುವಿಗೆ ದೇವರ ಸ್ಥಾನ ಬಿಡಿ, ಒಬ್ಬ ಮನುಷ್ಯಳಾಗಿ ಅವಳಿಗೆ ಸಿಗಬೇಕಾದ ಅವಳ ಏನು ಹಕ್ಕುಗಳು ಅದು ಸಿಗದ ಹಾಗೆ ನೋಡುವುದಕ್ಕೆ ಎಲ್ಲ ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ನಾವು ಆ ನಿಟ್ಟಿನಲ್ಲಿ ಬಹಳಷ್ಟು ಸಫಲತೆಯನ್ನು ಕೂಡ ಪಡೆದಿದ್ದೇವೆ.
ಒಂದು ಯೋಚನೆ ಮಾಡಿ ಬಂಧುಗಳೇ, ಒಂದು ಮಗು ಹುಟ್ಟುತ್ತದೆ. ಹುಟ್ಟುವ ಮೊದಲು ಅದು ಒಂದು ಹೆಣ್ಣಿನ ಗರ್ಭದಲ್ಲಿ ಇರ್ತದೆ, ಭ್ರೂಣಾವಸ್ಥೆಯಲ್ಲಿ. ಮಗು ಭ್ರೂಣಾವಸ್ಥೆಯಲ್ಲಿ ಗರ್ಭದಲ್ಲಿರುವಾಗ ಆ ಹೆಣ್ಣು ಜೀವ ತಾಯ್ತನದ ಸುಖವನ್ನು ಅನುಭವಿಸ್ತದೆ. ಅಲ್ಲಿ ಬಸಿರಲ್ಲಿರುವ ಮಗು ಹೆಣ್ಣೋ ಗಂಡೋ ಅಂತ ಹೇಳುವ ಯಾವುದೇ ಒಂದು ವ್ಯತ್ಯಾಸ ಅಲ್ಲಿ ಇಲ್ಲ. ತಾಯ್ತನದ ಸುಖ ಅದು ಒಂದೇ ರೀತಿ ಇರ್ತದೆ. ನಂತರ 9 ತಿಂಗಳು ತುಂಬಿದಾಗ ಮಗು ಹೊರಗೆ ಬರ್ತದೆ. ತನ್ನೆರಡು ಮುಷ್ಟಿಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅದು ಹೊರಗೆ ಬರ್ತದೆ, ಹೆಣ್ಣಾಗಲಿ ಗಂಡಾಗಲಿ. ಆ ಮುಷ್ಟಿಯೊಳಗೆ ಅದರ ಭವಿಷ್ಯ, ಅವರ ಬದುಕು ಇರ್ತದೆ. ಬದುಕನ್ನು ಇಟ್ಟುಕೊಂಡು ಆ ಬದುಕು ಸುಂದರವಾಗಿ ಅನುಭವಿಸುವುದಕ್ಕೆ ಸಮಾಜ ತನಗೆ ಅನುವು ಮಾಡಿಕೊಡ್ತದೆ ಎನ್ನುವ ಒಂದು ಭರವಸೆಯನ್ನು ಇಟ್ಟುಕೊಂಡು ಆ ಮಗು ಹೊರಗೆ ಬರ್ತದೆ. ಆದರೆ ಹೆಣ್ಣು ಮಗುವಿಗೆ ಅದರ ಬದುಕನ್ನು ನಾವು ಕೊಡುವುದಿಲ್ಲ. ಎಲ್ಲೆಲ್ಲಿ ಸಾಧ್ಯ ಉಂಟು ಅಲ್ಲೆಲ್ಲ ಅವಳ ಹಕ್ಕುಗಳಿಂದ ಅವಳನ್ನು ದೂರವಿರಿಸುವ ಪ್ರಯತ್ನ ನಡೀತಾನೇ ಇರ್ತದೆ. ಅವಳಿಗೆ ಬೇಕಾದ ವಿದ್ಯೆ ಕೊಡುವುದಿಲ್ಲ. ಅವಳಿಗೆ ಏನೋ ಇಷ್ಟ ಉಂಟು ಅಂತಹ ಒಂದು ಉದ್ಯೋಗವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ. ಅವಳಿಗೆ ಬದುಕು ಕೊಡುವುದಿಲ್ಲ. ಅವಳನ್ನು ಭೋಗದ ವಸ್ತುವಾಗಿ ನಾವು ನೋಡ್ತೇವೆ. ಹೆಣ್ಣು ಅಂತ ಹೇಳಿದರೆ ಹೆಣ್ಣು, ಹೊನ್ನು, ಮಣ್ಣು ಇವು 3 ಒಂದೇ ಸಮ. ಒಂದು ಮನೆಯಲ್ಲಿ ನಾವು ಜೋಪಾನವಾಗಿಟ್ಟ ನಮ್ಮ ಬಂಗಾರದ ಒಡವೆ ಏನುಂಟು, ನಮ್ಮ ಆಸ್ತಿ ಪಾಸ್ತಿ ಏನುಂಟು, ಅದೇ ರೀತಿ ಹೆಣ್ಣು ಕೂಡ ಆ 3ರಲ್ಲಿ ಒಬ್ಬಳು ಎನ್ನುವುದಾಗಿ ನಾವು ಯೋಚನೆ ಮಾಡ್ತೇವೆ. ಎಂತಹ ತಪ್ಪಲ್ವ? ಅವಳ ಮನಸ್ಸನ್ನು, ಅವಳ ಭಾವನೆಗಳನ್ನು ಅವಳು ಎಲ್ಲಿ ಬಚ್ಚಿಟ್ಟುಕೊಳ್ಳುವುದು ಹೇಳಿ? ಇಂತಹ ಒಂದು ಪರಿಸ್ಥಿತಿ ಹೆಣ್ಣಿಗೆ ಬಂದಿದ್ದರೆ ಅದಕ್ಕೆ ಮುಖ್ಯ ಕಾರಣ ನಾವು, ಸಮಾಜ. ಆದರೆ ಇದರಿಂದ ನಷ್ಟ ಯಾರಿಗೆ ಗೊತ್ತೇ? ಹೆಣ್ಣಂತೂ ಕಷ್ಟಪಡ್ತಾಳೆ ಸತ್ಯ. ಅದರ ಜೊತೆ ಸಮಾಜಕ್ಕೂ ತುಂಬ ನಷ್ಟ ಆಗಿದೆ. ಯಾಕೆಂತ ಹೇಳಿದರೆ ಹೆಣ್ಣಿನೊಳಗಿದೆ ಒಂದು ಅದಮ್ಯವಾದ ಶಕ್ತಿ ಇದೆ, ಅದಮ್ಯವಾದ ಚೇತನ ಇದೆ. ಈ ಶಕ್ತಿ ಯಾವ ರೀತಿಯಲ್ಲಿ ಒಂದು ತಾಯಿಯಿಂದ ಅದು ಬಹುಶಃ ಹೆಣ್ಣಿಗೆ ಮಾತ್ರ ಸಾಧ್ಯ. ತಾಯಿಯ ಒಂದು ಸ್ಥಾನವನ್ನು ತುಂಬ ಸಮರ್ಥವಾಗಿ ನಿಭಾಯಿಸುವುದು ಹೆಣ್ಣಿಗೆ ಮಾತ್ರ ಸಾಧ್ಯ. ಅಷ್ಟೇ ಅಲ್ಲ, ಅವಳು ಯಾವ ರೀತಿಯ ಜವಾಬ್ದಾರಿಯನ್ನು ಹೊರುವುದಕ್ಕೂ ಅವಳಲ್ಲಿ ಸಾಮರ್ಥ್ಯ ಇದೆ. ಅವಳ ಧಾರಣಾ ಶಕ್ತಿ, ಅವಳ ಸಹನಾ ಶಕ್ತಿ, ಅವಳ ಕರ್ತೃತ್ವ ಶಕ್ತಿ, ಅವಳಲ್ಲಿರುವ ಕ್ಷಮಾಗುಣ ಇವೆಲ್ಲ ಬೇರೆ ಯಾವ ಜೀವಿಯಲ್ಲೂ ಬರಲಿಕ್ಕೂ ಸಾಧ್ಯ ಇಲ್ಲ. ಜೊತೆಗೆ ಯಾವುದನ್ನಾದರೂ ಒಂದು ಕುಟುಂಬವನ್ನು ಮುನ್ನಡೆಸುವಷ್ಟೇ ಸಮರ್ಥವಾಗಿ ಅವಳು ದೇಶವನ್ನು ಮುನ್ನಡೆಸುವುದಕ್ಕೂ ಸಾಧ್ಯವಿದೆ ಅವಳಲ್ಲಿ. ಇದನ್ನೆಲ್ಲ ನಾವು ಆ ಎಲ್ಲ ಒಂದು ಶಕ್ತಿಗಳನ್ನು ಅದು ಮುರುಟಿ ಹೋಗುವಂತೆ ಮಾಡಿ ಅದರ ಪ್ರಯೋಜನ ಸಮಾಜಕ್ಕೆ ಸಿಗದೆ ಸಮಾಜವೇ ತುಂಬ ನಷ್ಟವನ್ನು ಅನುಭವಿಸ್ತಾ ಇದೆ ಅಂತ ನಾನು ಯೋಚನೆ ಮಾಡ್ತೇನೆ. ಪ್ರಸಕ್ತ ಸಮಾಜ ಎದುರಿಸ್ತಿರುವ ಬಹಳಷ್ಟು ಸಮಸ್ಯೆಗಳಿಗೆ ಮೂಲ ಕಾರಣ ಹೆಣ್ಣನ್ನು ನಾವು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳದೇ ಇರುವುದು. ಆದ್ದರಿಂದ ನಾನು ಹೇಳುವುದು ಇಷ್ಟೇ, ಹೆಣ್ಣಿಗೆ ಪೂಜನೀಯ ಸ್ಥಾನ ಬೇಡ. ಅವಳನ್ನು ಮನುಷ್ಯಳನ್ನಾಗಿ ನೋಡಿ ಅವಳೇನು ಇಷ್ಟಪಡ್ತಾಳೆ ಅಂತಹ ಒಂದು ಬದುಕನ್ನು ಬದುಕುವುದಕ್ಕೆ ಅವಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡಿ. ಇದರಿಂದ ಅವಳು ಗಟ್ಟಿಯಾಗಿ ಸದೃಢವಾಗಿ ಬೆಳೆದು ಈ ಸಮಾಜದ ಒಂದು ಉತ್ತಮ ನಾಗರಿಕಳಾಗಿ ಹೊರಹೊಮ್ಮಿ ನಮ್ಮೆಲ್ಲರ ಸಮಾಜಕ್ಕೆ ಬೆಳಕಾಗುತ್ತಾಳೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮದಾದ ಪ್ರಯತ್ನಗಳನ್ನು ಮಾಡೋಣ. ಎಸ್, ಇದು ಶ್ರೀಮತಿ ವೀಣಾ ಶೆಟ್ಟಿಯವರು ಹೇಳಿರುವಂಥ ಮಾತುಗಳು ಅತ್ಯಂತ ಸ್ಪಷ್ಟವಾಗಿ ಮತ್ತು ತುಂಬ ವಿವರಣಾತ್ಮಕವಾಗಿ ಅವರು ಹೆಣ್ಣು ಮಕ್ಕಳಿಗೆ ಇಂದಿನ ದಿನಗಳಲ್ಲಿ ಸಿಗ್ತಾ ಇದ್ದಂಥ ಒಂದು ಪ್ರೇರಣೆಗಳು ಮತ್ತು ಇವತ್ತಿನ ಸನ್ನಿವೇಶಗಳಲ್ಲಿ ಆಗಿರುವಂಥ ಬದಲಾವಣೆಗಳು ಮತ್ತು ಯಾವ ರೀತಿ ಇನ್ನಷ್ಟು ಸುಧಾರಣೆಗಳು ನಮ್ಮ ಸಮಾಜದಲ್ಲಿ ಅದು ಕೂಡ ಬಹುಮುಖ್ಯವಾಗಿ ಹೆಣ್ಣು ಮಕ್ಕಳನ್ನು ಬೆಳೆಸುವ ವಿಚಾರದಲ್ಲಿ ಆಗಬೇಕು ಅನ್ನೋದನ್ನು ತುಂಬ ಮನದಟ್ಟಾಗುವ ರೀತಿಯಲ್ಲಿ ವಿವರಣೆಯನ್ನು ಅವರು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ನಾನು ಅವರಿಗೆ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತೇನೆ. ಈ ನಡುವೆ ನಾವೀಗ ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಸಂವಾದ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.
ಎಸ್, ಹೆಣ್ಣು ಮಗುವಿನ ದಿನಾಚರಣೆ ಸಂದರ್ಭದಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ ಹೆಣ್ಣು ಮಗುವಿಗೆ ಸಿಗಬೇಕಾದ ಪ್ರೋತ್ಸಾಹ, ಪ್ರೇರಣೆ ಈ ವಿಚಾರವಾಗಿ ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ 3 ಮಂದಿ ಗಣ್ಯ ಅತಿಥಿಗಳು ಭಾಗವಹಿಸ್ತಾ ಇದ್ದಾರೆ. ಲವಿನಾ ಪೆರೇರಾ ಅವರು, ಆಮೇಲೆ ಜೊಸಿಟಾ ಅನೋಲಾ ಅವರು ಮತ್ತು ಚಂದ್ರಕಲಾ ದೀಪಕ್ ರಾವ್ ಅವರು. ಲವಿನಾ ಪೆರೇರಾ ಅವರು ಡ್ಯಾನ್ ಎಲಿವೇಟರ್ಸ್ ಸಂಸ್ಥೆಯ ಉದ್ಯಮ ಸಂಸ್ಥೆಯ ಪಾಲುದಾರರು ಮತ್ತು ಕ್ರೀಡಾಪಟುಗಳು. ರಾಷ್ಟ್ರಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಗೆದ್ದುಕೊಂಡಂಥ ಒಬ್ಬರು ಶ್ರೇಷ್ಠ ಕ್ರೀಡಾಪಟು. ಜೊತೆಗೆ ಜೊಸಿಟಾ ಅನೋಲಾ ಅವರು ಯುವ ಸಿನಿಮಾ ನಟಿ, ಮಾಡೆಲಿಂಗ್ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವವರು. ಅವರು ಮಿಸ್ ವರ್ಲ್ಡ್ ಸೂಪರ್ ಮಾಡೆಲ್ ಅದರ ಸೌತ್ ಏಷ್ಯಾ ವಿಭಾಗದ ಕಿರೀಟವನ್ನು ಗೆದ್ದವರು. ಜೊತೆಗೆ ಮಿಸ್ ಟೂರಿಸಂ ವರ್ಲ್ಡ್ ಇದರ ಕಿರೀಟವನ್ನು ಕೂಡ ಗೆದ್ದವರು. ಮತ್ತು ಜೊತೆಗೆ ಚಂದ್ರಕಲಾ ದೀಪಕ್ ರಾವ್ ಅವರು ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಈ ಮೊದಲಿನ ಟ್ರಸ್ಟಿಯಾಗಿದ್ದರು. ಜೊತೆಗೆ ಅಲಯನ್ಸ್ ಕ್ಲಬ್ ನೇತ್ರಾವತಿ ಇದರ ಕಾರ್ಯದರ್ಶಿಗಳು ಮತ್ತು ರಾಜಕಾರಣದಲ್ಲಿ ಕೂಡ ಸಕ್ರಿಯರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವೀಕ್ಷಕರೇ, ನಾನು ಈ ಸಂದರ್ಭದಲ್ಲಿ ಈ ಒಂದು ಸಂವಾದವನ್ನು ಮುಂದುವರಿಸುವ ಮೊದಲಿಗೆ ಈಗಾಗಲೇ ನಮಗೆ ಅನೇಕ ಮಂದಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿರುವವರು, ದೇಶಗಳಲ್ಲಿರುವವರು ಇವತ್ತಿನ ಏನು ಭಾರತೀಯರ ಸಂದರ್ಭದಲ್ಲಿ ಈ ಒಂದು ಹೆಣ್ಣುಮಗುವಿನ ದಿನಾಚರಣೆ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅದರಿಂದ ಮುಖ್ಯವಾಗಿ ನಾನು ಹೇಳುವಂಥದ್ದು ಸೌಮ್ಯ ಸುಧೀಂದ್ರ ರಾವ್ ಅವರು ಮಂಗಳೂರಿನ ಕಲಾವಿದೆ, ನೃತ್ಯ ಕಲಾವಿದೆ. ಆಮೇಲೆ ಶ್ರುತಿ ಕೃಷ್ಣಮೂರ್ತಿ ಅವರು ಬೆಂಗಳೂರಿನಿಂದ, ಅವರು ಮಾಡೆಲಿಂಗ್ ಕ್ಷೇತ್ರದಲ್ಲಿರುವವರು. ಆಮೇಲೆ ಜೆಸ್ಸಿ ಸತೀಶ್ ಅವರು ಕೂಡ ಬೆಂಗಳೂರಿನಲ್ಲಿ ಮಾಡೆಲಿಂಗ್ ಕ್ಷೇತ್ರದಲ್ಲಿರುವವರು. ಆಮೇಲೆ ಅರ್ಚನಾ ಶೆಟ್ಟಿ ಅವರು ಲಂಡನ್ನಲ್ಲಿರುವವರು, ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆಮೇಲೆ ಅಕ್ಷಯ್ ಶೆಟ್ಟಿ ಅವರು ಮುಂಬೈಯಿಂದ. ಸೊ ಈ ರೀತಿಯಾಗಿ ಅನೇಕ ಮಂದಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅದನ್ನು ನಾವು 1 ನಿಮಿಷ ನೋಡಿಕೊಂಡು ಬಂದು ನಾನು ಮತ್ತೆ ಈ ಒಂದು ಸಂವಾದವನ್ನು ಮುಂದುವರಿಸ್ತೇನೆ. ನಾನು ಶ್ರುತಿ ಕೃಷ್ಣಮೂರ್ತಿ. ಎಂದಿನಂತೆ ಈ ವರ್ಷನೂ ಕೂಡ ಭಾರತದಲ್ಲಿ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆ ಆಚರಿಸಿದ್ವಿ. ಎಷ್ಟೋ ಜನಕ್ಕೆ ಇದು ಹೆಣ್ಣು ಮಗುವಿನ ದಿನಾಚರಣೆ ಅನ್ನೋದು ಬಿಟ್ರೆ ಇದರ ಪ್ರಾಮುಖ್ಯತೆ ಗೊತ್ತಿಲ್ಲ. ಹೌದು, ಇದು ಶುರುವಾಗಿದ್ದು 2008ರಲ್ಲಿ ಬೈ ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. ಅವರು ಇದನ್ನ ಶುರು ಮಾಡೋದಕ್ಕೆ ಕಾರಣ ಒಂದು ಹೆಣ್ಣು ಮಗುವಿಗೆ ಸಿಗಬೇಕಾದಂತ ಸ್ಥಾನ, ಮಾನ ಹಾಗೂ ಹಕ್ಕಿನ ಬಗ್ಗೆ ಸಮಾಜದಲ್ಲಿ ಅರಿವನ್ನ ಮೂಡಿಸೋದಕ್ಕೋಸ್ಕರ. ಸೊ ಸಾಕಷ್ಟು ಪೋಷಕರಿಗೆ ಇದು ಗೊತ್ತಿಲ್ಲ. ಒಂದು ಫಾದರ್ಸ್ ಡೇ, ಮದರ್ಸ್ ಡೇ ಹೇಗೆ ಆಚರಣೆ ಮಾಡ್ತಾರೆ ಆ ರೀತಿ ಇದನ್ನು ಕೂಡ ಆಚರಣೆ ಮಾಡ್ತಾರೆ. ಸೊ ನಾನು ಎಲ್ಲ ಪೋಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಗಂಡು ಮತ್ತು ಹೆಣ್ಣು ಮಗುವಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಅಷ್ಟೇ ಅಲ್ಲದೆ ನಿಮ್ಮ ಸುತ್ತಮುತ್ತಲಿರೋ ಬಡ ಹೆಣ್ಣು ಮಕ್ಕಳು, ಅವರ ಪೋಷಕರಿಗೆ, ತಂದೆ ತಾಯಿಗಳಿಗೆ ಒಂದು ಹೆಣ್ಣು ಮಗುವಿಗೆ ಸಿಗಬೇಕಾದಂಥ ಎಲ್ಲ ಹಕ್ಕಿನ ಬಗ್ಗೆ ತಿಳಿಸ್ಕೊಡಿ. ಶಿಕ್ಷಣ ಆಗಿರ್ಬೋದು, ಸಮಾನತೆ ಆಗಿರ್ಬೋದು, ಅವರನ್ನ ಹೇಗೆ ಪೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಇದು ಒಂದು ದಿನದ ಕೆಲಸ ಅಲ್ಲ, ಪ್ರತಿನಿತ್ಯ ನಾವೆಲ್ಲರೂ ಮಾಡಬೇಕಾಗಿರುವಂಥ ಕೆಲಸ. Namaskara, this is Soumya Ramkumar. I would have been extremely delighted to have introduced myself as a chartered accountant, an internationally awarded author, or a soft skills trainer. But today, I'm extremely proud of being a mother to a beautiful teenage daughter. This being the Girl Child Day, nurture, encourage, and help in the development of as many women as possible, be it your mother, daughter, sister, spouse, your neighbor, your student, or your colleague. Make them realize their self-worth, give the required confidence, and play the role of a mentor in their lives. And you women folk, understand that we come from a lineage of great achievers like Rani Lakshmibai or Madam Indira Gandhi, and we should be carrying this lineage forward, achieving in whatever field we are, setting an example to millions of sisters across the globe. Thanks a lot to the channel for this beautiful opportunity to connect with you on this great day. Being a woman is my superpower. What's yours? Good evening everyone. So today we celebrate International Girl Child Day. So when it comes to girls, our society is very much hesitant about giving birth to a girl child. But in the bargain we see that we worship so many female goddesses at various festivals. We feel that women living in the society can make a home, but we hesitate to give birth to a girl child. But girls are the pillar of the society. A small girl, she can be a daughter, she can be a wife, she can be a sister, she can be a mother, she can do multiple roles. As I was saying that girl child, we hesitate to give birth, but I think we should be very careful when
she's the mother nature. We represent the nature as also mother. So if we do not give birth to a girl child and we go in for abortions and stuff like that, we are not saving the girl child. So today, as we celebrate the International Girl Child Day, let's all take an oath that we would save the girl child, because the girl child can take the universe ahead. So to make it more precise, the girls go to office, they work at home, they take care of the children, their family. It's like they have multiple hands to take care. So why not we today take a decision that whoever gives birth to a girl will take care of the child, how we take care of a boy kid. So daughters are a precious gift. Let's create an atmosphere to love, peace and equality for them. Today, me, Jinsi, Director of Fashion Flames, wishes every girl child a happy Girl Child Day. Thank you. Good evening. ನಮಸ್ಕಾರ. ನಾನು ಸೌಮ್ಯ ಸುಧೀಂದ್ರ ರಾವ್, ಮಂಗಳೂರಿನಲ್ಲಿ ಕಳೆದ 16 ವರ್ಷಗಳಿಂದ ನೃತ್ಯ ತರಬೇತಿಗಳನ್ನು ನಡೆಸುತ್ತಾ ನೃತ್ಯ ಸುಧಾ ಎನ್ನುವ ನೃತ್ಯ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷೆ. ಇವತ್ತು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ. ಈ ದಿನವನ್ನು ರಾಷ್ಟ್ರಾದ್ಯಂತ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಆದರೆ ಇಂದಿಗೂ ನಮ್ಮ ಭಾರತದ ಮೂಲೆ ಮೂಲೆಯಲ್ಲಿ ಹೆಣ್ಣು ಮಕ್ಕಳನ್ನು ಕಿವಿಚುವ ಕೆಲಸ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಆ ಹೆಣ್ಣಿಗೆ ಒಂದು ಸ್ಥಾನಮಾನವನ್ನು ಬಹಳ ಸಂಘರ್ಷಪೂರ್ಣವಾಗಿ ಅವಳು ಅದನ್ನು ಕಿತ್ತುಕೊಳ್ಳಬೇಕಾಗುವಂತಹ ಪರಿಸ್ಥಿತಿ ಬಂದಿದೆ. ಶಿ ಹ್ಯಾಸ್ ಟು ಪ್ರೂವ್ ಹರ್ ಸೆಲ್ಫ್ ಟು ಬಿ ಅ ವುಮನ್, ಟು ಬಿ ಅ ಸಕ್ಸಸ್ಫುಲ್ ವುಮನ್. ಬಟ್ ಮ್ಯಾನ್ ಡಸಂಟ್ ಹ್ಯಾವ್ ಟು ಪ್ರೂವ್ ಹಿಮ್ಸೆಲ್ಫ್. ಈ ಆಲೋಚನೆಯನ್ನು ನಾವು ಮೊದಲಿಗೆ ದೂರಪಡಿಸಬೇಕು. ಯಾಕೆಂತ ಹೇಳಿದ್ರೆ ಆದಷ್ಟು ನಮ್ಮ ಮಕ್ಕಳನ್ನು ಗಂಡು ಮಕ್ಕಳಿಗೆ ಸಮಾನರಾಗಿ ಬೆಳೆಸೋಣ. ನಮಸ್ಕಾರ. As a mother, I'm so privileged that I've been given an opportunity to talk about a girl child. A girl plays several roles in a society. She's a daughter, a mother, a wife, a friend, a daughter-in-law, and many more. She's a homemaker, a life giver, but she's not given the equal respect that she deserves in the society. Even though a lot of progress has been made in our society, more and more girls are being educated and entering to new fields, but we still see where in some part of our society a girl child is considered a burden. They're not allowed to study, married off at a very young age and forced to have kids. Hence the need to save the girl child. The Indian governments had therefore started the scheme Save the Child to create massive awareness amongst the citizens for the welfare of the females in our society. In the end, I would like to emphasize to every parents to educate their girl child and ensure the literacy and self-independence of every girl in every household. Thank you. ಹೆಣ್ಣು ಮಕ್ಕಳನ್ನು ಉಳಿಸಿ. ನಮಸ್ಕಾರ. ನನ್ನ ಹೆಸರು ಉಷಾರಾಣಿ. ನಾನು ಮಿಸಸ್ ಕರ್ನಾಟಕ 2016. 24th ಜಾನ್ವರಿ ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇದು ಬಹಳ ಸಂತೋಷದ ವಿಚಾರ. ಯಾಕೆ ಅಂತ ಹೇಳಿದ್ರೆ ಹೆಣ್ಣು ಸೃಷ್ಟಿಕರ್ತೆ. ಹೆಣ್ಣಿಲ್ಲದೆ ಹೋದ್ರೆ ಏನೂ ಇಲ್ಲ. ಇದರ ಅರಿವು ಎಲ್ಲರಿಗೂ ಇದೆ. ಆದರೂ ಕೂಡ ಶೋಷಣೆ ಮಾಡೋದು ಮಾತ್ರ ತಪ್ಪಲಿಲ್ಲ. ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡಬಾರ್ದು. ಅವರನ್ನ ಬೆಂಬಲಿಸಬೇಕು, ಬೆಳೆಸಬೇಕು, ಪೋಷಿಸಬೇಕು. ಹೂವಿನ ಹಾಗೆ ಅದರ ರಕ್ಷಣೆ ಮಾಡಬೇಕು. ಸೌಂದರ್ಯವನ್ನ ಒಸಕಿ ಹಾಕಿ ನಾಶ ಮಾಡಬಾರ್ದು. ಎಷ್ಟೇ ಹೇಳಿದ್ರೂ ಕೂಡ, ಎಷ್ಟೇ ಅದರ ಅರಿವನ್ನ ನಾವು ಮೂಡಿಸಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ, ಯಾವುದೇ ಮೂಲಕ, ಒಂದು ಟಿವಿ ಪ್ರೋಗ್ರಾಮ್ಸ್ ಇರ್ಬೋದು, ಒಂದು ಫಿಲ್ಮ್ ಮೂಲಕ ಇರ್ಬೋದು, ಅಥವಾ ಎಷ್ಟೇ ಪಠ್ಯ ಪುಸ್ತಕ ಪಾಠ
ನೀತಿ ಪಾಠ ಹೇಳಿದರೂ ಕೂಡ ಇದು ನಡೀತಾನೆ ಇದೆ. ಎವ್ರಿ ಡೇ ನಾವು ನ್ಯೂಸ್ ಪೇಪರ್ನಲ್ಲಿ, ಟಿ ವಿ ಚಾನಲ್ನಲ್ಲಿ ಇದನ್ನೇ ನೋಡ್ತಾ ಇದ್ದೇವೆ. ಹೆಣ್ಣಿನ ಶೋಷಣೆ ಇಲ್ಲಾಯಿತು ಅಲ್ಲಾಯಿತು, ಎಷ್ಟು ಕಡೆ, 100 ಕಡೆ ನಡೀತಾನೆ ಇದೆ. ಎಷ್ಟೇ ನಾವು ಮುನ್ನೆಚ್ಚರಿಕೆ ಮತ್ತು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು, ಅದು ಪ್ರಭಾವ, ಪರಿಣಾಮ ಅಷ್ಟು ಫಾಸ್ಟಾಗಿ ನಡೀತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು, ಅದಕ್ಕೋಸ್ಕರ ಏನು ಮಾಡಬೇಕಂತ ಹೇಳಿದರೆ, ತಂದೆ ತಾಯಿ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಬೆಳೆಸ್ಬೇಕು. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಭೇದ ಭಾವ ಮಾಡಬಾರ್ದು. ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನ ಹೆಣ್ಣು ಮಕ್ಕಳ ಥರ ಅವರನ್ನು ಬೆಳೆಸ್ಬೇಕು. ಆ್ಯಕ್ಚುಲಿ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಥರ ಬೆಳೆಸಿದ್ದಾಯ್ತು, ಈಗ ಗಂಡು ಮಕ್ಕಳನ್ನ ಹೆಣ್ಣು ಮಕ್ಕಳ ಥರ ಜವಾಬ್ದಾರಿ ಕೊಟ್ಟು ಬೆಳೆಸಿ. ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಮಾಡೋ ಕೆಲಸ ಏನೆಲ್ಲ ಮಾಡಲಿ, ಅವಾಗ ಅವರಿಗೆ ಸಮಾನ ಇಬ್ಬರು ಅಂತ ಅರ್ಥ ಆಗುತ್ತೆ. ಅದು ಬಿಟ್ಟುಬಿಟ್ಟು ಬರೀ ಕಾಲೇಜಿಗೆ ಬಂದರೆ, ಆಫೀಸಿಗೆ ಬಂದ ಮೇಲೆ ನಾವು ಜೆಂಡರ್ ಈಕ್ವಾಲಿಟಿ. ನಮಸ್ಕಾರ, ನನ್ನ ಹೆಸರು ಉಷಾರಾಣಿ, ನಾನು ಮಿಸಸ್ ಕರ್ನಾಟಕ 2016. 24th January ಹೆಣ್ಣು ಮಕ್ಕಳು. Hello everyone, my name is Akshaya Shetty and I want to wish all the girls a very happy National Girl Child Day. I just want to say one thing, that being born as a girl itself is a superpower. So we all are superheroes. We don't need a hero in our life. We are our hero. Every girl is unique. Every girl, if determined, if she wishes to, can conquer the world. You are beautiful in your own way, irrespective of your color. You are the most beautiful girl in this world. You can achieve whatever you want if you have that determination. Don't let anybody let you down. You make or break yourself, nobody else. You are power. You are everything that you need. You are beautiful. And all I would like to say is, just love yourself and the world will be beautiful. No more complications. ಎಸ್, ಇದು ದೇಶ ವಿದೇಶಗಳಿಂದ ಮಹಿಳೆಯರು ಇವತ್ತಿನ ಈ ಸಂದರ್ಭದಲ್ಲಿ ಅಂದರೆ ಹೆಣ್ಣು ಮಗುವಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಸಿಗಬೇಕಾದ ಪ್ರೋತ್ಸಾಹ ಅಥವಾ ಪ್ರೇರಣೆ ಬಗ್ಗೆ ಮಾತನಾಡಿದಂಥ ವಿಚಾರಗಳು. ಈಗ ನಾನು ಮತ್ತೆ ನೇರವಾಗಿ ಲವಿನಾ ಪೆರೇರಾ ಅವರ ಹತ್ರ ಬರೋದಿದ್ದರೆ, ಮೇಡಮ್, ಒಬ್ಬ ಉದ್ಯಮಿಯಾಗಿ, ಒಬ್ಬ ಕ್ರೀಡಾಪಟುವಾಗಿ ನೀವು ಇವತ್ತಿನ ಸನ್ನಿವೇಶದಲ್ಲಿ ಹೆಣ್ಣುಮಕ್ಕಳಿಗೆ ಸಿಗಬೇಕಾದ ಪ್ರೇರಣೆಗಳು ಏನು, ಸಮಾಜ ಯಾವ ರೀತಿ ಅವರ ಕಾರ್ಯ, ಅವರ ಉದ್ದಿಮೆ, ಅವರ ಹಾಗೆ ಪ್ರೋತ್ಸಾಹ ಕೊಡಬೇಕು, ಯಾವ ರೀತಿ ಅವರಿಗೆ ಪ್ರೇರಣೆ ನೀಡಬೇಕು ಅಂತ ನೀವು ಹೇಳಲಿಕ್ಕೆ ಬಯಸ್ತೀರಿ? ನಾನು ಹೇಳೋದಾದರೆ, ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಪೊಸಿಷನ್ ತೆಕ್ಕೊಳ್ಳುವಷ್ಟು ದೇ ಹ್ಯಾವ್ ದ ಕೇಪಬಿಲಿಟೀಸ್. ಬಟ್ ನಮ್ಮ ಸೊಸೈಟಿಯಲ್ಲಿ ಗಂಡಸರಿಗೆ ಹೆಣ್ಣು ಮಕ್ಕಳ ಕೆಲಸ ಮಾಡಲಿಕ್ಕೆ ಅಷ್ಟು ಖುಷಿ ಆಗೋದಿಲ್ಲ. ಹೆಣ್ಣು ಮಕ್ಕಳಿಂದ ಯಾಕೆ ಆರ್ಡರ್ ತೆಕ್ಕೊಳ್ಬೇಕು ಅಂತೇಳಿ ಒಂದು ಕ್ವೆಶ್ಚನ್ ಮಾರ್ಕ್ ಬೆಳೀತದೆ, ಇದ್ದೇ ಇದೆ. ನಮ್ಮ ಟೋಟಲ್ ಮನಸ್ಥಿತಿ ಬದಲಾಗಬೇಕು. ಹೌದು. ನಾವು ನೋಡಿ, ಗಂಡು ಮಕ್ಕಳಿಗೆ ಹೇಳುವಾಗ ಸಹ ನಾವು ಗಂಡು ಮಕ್ಕಳಿಗೆ ಮನೆಗೆ ಬರುವಾಗ ನಾವು ಟೈಮ್ ಲಿಮಿಟ್ ಕೊಡುವುದಿಲ್ಲ. ಹೆಣ್ಣು ಮಕ್ಕಳಿಗೆ 7 ಗಂಟೆ ಒಳಗೆ ಮನೆಯಲ್ಲಿ ಇರಬೇಕಂತೇಳಿ ಇವತ್ತು ಸಹ ಹೇಳ್ತೇವೆ. ವಿಚ್ ಈಸ್ ಆ್ಯಕ್ಚುಲಿ ಹೆಣ್ಣು ಮಕ್ಕಳಿಗೆ ನಾಟ್ ದಟ್ ಅವರಿಗೆ ಅವರ ಇದು ಎಂತ ದಟ್ ದೇ ಕೆನಾಟ್ ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್ ಅಂತೇಳಿ ಅಲ್ಲ. ಬೇಸಿಕಲಿ ಪೇರೆಂಟ್ಸ್ ಅವರಿಗೆ ಇನ್ಸೆಕ್ಯೂರ್ ಆಗಿ ಫೀಲ್ ಮಾಡಿಸ್ತಾರೆ. ನಮ್ಮ ಮೈಂಡ್ ಸೆಟ್ ಇನ್ನೂ ಬದಲಾಗಿಲ್ಲ. ನಾವು ಎಷ್ಟೇ ನಾವು ಫಾರ್ವರ್ಡ್ ಹೋದ್ರು ಸಹ ಇವತ್ತು ಸಹ ಹೆಣ್ಣು ಮಕ್ಕಳಿಗೆ ರೆಸ್ಟ್ರಿಕ್ಷನ್ಸ್, 7 ಗಂಟೆ ಒಳಗೆ ಮನೆಗೆ ಬಾ ಅಮ್ಮ ಅಂತ ಹೇಳಿ. ಈಗ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಒಬ್ಬರು ಉದ್ಯಮಿಯಾಗಿ ನೀವು ಆ ರೀತಿಯ ರೆಸ್ಟ್ರಿಕ್ಷನ್ಸ್ ಇಟ್ಕೊಂಡ್ರೆ ಇನ್ನೂ ಕೂಡ ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯವಾ? ಈಗ ಒಬ್ಬರು ಅಚೀವ್ ಮಾಡಬೇಕು ಹೆಣ್ಮಗಳಿಗೆ, ಅಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರೇರಣೆ ಬೇಕು ಅಂತ ನಾನು ಕೇಳುವಂಥದ್ದು ನಿಮ್ಮ ಹತ್ರ. ಯಾವ ರೀತಿ ಇನ್ಸ್ಪಿರೇಷನ್ ಬೇಕು ಅಂತ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಗಂಡು ಮಕ್ಕಳಿಗೆ ನಾವು ಟ್ರೈನ್ ಮಾಡಿಕೊಂಡು ಬರಬೇಕು. ಓಕೆ. ಹೆಣ್ಣು ಮಕ್ಕಳಿಗೆ ನಾವು ಎಷ್ಟೇ ಟ್ರೈನಿಂಗ್ ಕೊಟ್ಟರು ಸಹ, ಅವರ ಮನಸ್ಸು ಎಷ್ಟೇ ಗಟ್ಟಿ ಇದ್ರು ಸಹ ತಂದೆ ತಾಯಿ ಸೆಕ್ಯೂರ್ ಆಗಿರುವುದಿಲ್ಲ. ಅವರ ಅಣ್ಣ ತಮ್ಮಂದಿರು, ಅವರ ಅಣ್ಣ ಇಲ್ಲದಿದ್ದರೆ ತಮ್ಮ ಇರ್ತಾರಲ್ಲ, ಅವರಿಗೆ ನಾವು ಹೆಣ್ಣು ಮಕ್ಕಳ ಮೇಲೆ ನಂಬಿಕೆ ಕೊಡುವಷ್ಟು ನಾವು ಅವರನ್ನು ಟ್ರೈನ್ ಮಾಡಬೇಕು. ತುಂಬ ಇಂಪಾರ್ಟೆಂಟ್, ಅದು ತುಂಬ ವ್ಯಾಲಿಡ್ ಪಾಯಿಂಟ್ ಇದು. ಎಸ್, ಇದು ಜೋಸಿಟಾ ಅವರೇ, ನೀವು
ಇವತ್ತಿನ ಕಾಲದಲ್ಲಿ, ಇವತ್ತಿನ ಸನ್ನಿವೇಶದಲ್ಲಿ ಹೆಣ್ಮಕ್ಕಳಿಗೆ ಯಾವ ರೀತಿಯ ಪ್ರೋತ್ಸಾಹಗಳು ಸಿಗಬೇಕು ಅಂತ ನೀವು ಬಯಸ್ತೀರಿ? ನಾನಿರುವ ಫೀಲ್ಡಲ್ಲಿ ನಾನು ಮಾತಾಡಬೇಕಾದ್ರೆ, ಸೊ ಈಗ ಒಂದು ತುಂಬ ಸಪೋರ್ಟ್ ಮಾಡ್ತಾರೆ ಜನರು. ಈಗ ನೀವೀಗ ಆಕ್ಟ್ರೆಸ್, ಮಂಗಳೂರಿಂದ ಆಕ್ಟ್ರೆಸ್ ಹೇಳಿದ್ರೆ ಈಗ ಇಂಡಸ್ಟ್ರಿಯಲ್ಲಿ ಇರುವವರೇ ಮೋಸ್ಟ್ ಆಫ್ ದೆಮ್ ಫ್ರಮ್ ಮ್ಯಾಂಗ್ಳೂರ್ ಅಂತ ಹೇಳ್ಬೋದು. ಆದ್ರೆ ಸಿಚುವೇಶನ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ಇಲ್ಲಿದು ಜನರದ್ದು ಮೆಂಟಾಲಿಟಿ ಒಂಚೂರು ಡಿಫ್ರೆಂಟ್ ಇದೆ. ದೇ ವಾಂಟ್ ಯು ಟು ಬಿಕಮ್ ಲೈಕ್ ದೀಪಿಕಾ ಪಡುಕೋನ್, ಪ್ರಿಯಾಂಕಾ ಚೋಪ್ರಾ. ನೀವು ಹಾಕ್ತೀರಾ, ಅದು ಆದ್ರೆ ನಮ್ಗೆ ತುಂಬಾ ಖುಷಿ ಅಂತ ಹೇಳ್ತಾರೆ. ಆದ್ರೆ ನಾವು ಅದೇ ಸೀನ್ಸ್ ಮಾಡಿದ್ರೆ, ಮಂಗಳೂರು ಹುಡುಗಿ ಆಗಿ ಹೀಗೆ ಮಾಡಿದ್ರಿ, ಮಂಗಳೂರು ಹುಡುಗಿ ಆಗಿ ಹಾಗೆ ಮಾಡಿದ್ರಿ, ಅದು ತುಂಬಾ ಕೇಳಲಿಕ್ಕೆ ಬರುತ್ತೆ. ಇಟ್ ಇಸ್ ಜಸ್ಟ್ ಸಿಂಪಲ್. ನಾವು ಅದು ಏನ್ ಆಕ್ಟ್ ಮಾಡ್ತೀವಿ, ಇಟ್ಸ್ ಅ ಕ್ಯಾರೆಕ್ಟರ್. ಇದು ನಾವು ಆಕ್ಚುಲಿ ಇರೋದು, ದಿಸ್ ಇಸ್ ಜೋಸಿಟಾ ಅನ್ನೋಲ್ಲ, ಅಂಡ್ ದಟ್ ಇಸ್ ಜಸ್ಟ್ ಅ ಕ್ಯಾರೆಕ್ಟರ್ ಆಫ್ ಅ ಮೂವಿ. ಅದು ಒಂದು ಥಿಂಗ್ ಪೀಪಲ್ ಅವರ ಮೈಂಡ್ ಅಲ್ಲಿ ಸೆಟ್ ಮಾಡಿದ್ರೆ ತುಂಬಾ ಸಪೋರ್ಟ್ ಇರ್ತಾರೆ. ಐ ಮೀನ್ ತುಂಬಾ ಜನರು ಎದ್ದು ಬರ್ತಾರೆ ಆಕ್ಟಿಂಗ್ ಮಾಡ್ಲಿಕ್ಕೆ. ಬಿಕಾಸ್ ಮಂಗಳೂರಲ್ಲಿ ತುಂಬಾ ಜನರಿದ್ದಾರೆ ಆಕ್ಟ್ರೆಸ್ ಆಗ್ಲಿಕ್ಕೆ ಬೇಕಿದ್ದಾರೆ, ಮಾಡೆಲಿಂಗ್ ಬೇಕಿದ್ದವರು, ತುಂಬಾ ಟ್ಯಾಲೆಂಟ್ಸ್ ಅವ್ರು ಇದ್ರೆ. ಆದ್ರೆ ಇದೇ ಒಂದ್ ಚೂರ್ ನನ್ನ ಪೇರೆಂಟ್ಸ್ಗೆ ಹೀಗೆ ಹೇಳ್ಬಹುದು, ನನ್ನ ಪೇರೆಂಟ್ಸ್ಗೆ ಹಾಗೆ ಹೇಳ್ಬಹುದು, ಅದು ಸಹ ಇರುತ್ತೆ. ಸೊ ಅದೇ ಒಂದು ಮೈಂಡ್ ಸೆಟ್ ಚೇಂಜ್ ಆದ್ರೆ ಇಟ್ ವಿಲ್ ಮೇಕ್ ಅ ಬಿಗ್ ಡಿಫರೆನ್ಸ್ ಅನ್ನುವಂಥದ್ದು ಅಭಿಪ್ರಾಯ. ಎಸ್ ಮೇಡಮ್, ರಾಜಕೀಯದಲ್ಲಿ ನೀವು ಉದ್ದೇಶವಾಗಿ ಇಟ್ಕೊಂಡು ಮಾತಾಡುವ ಇವತ್ತಿನ ಸನ್ನಿವೇಶದಲ್ಲಿ ಯಾವ ರೀತಿಯ ಸಹಕಾರಗಳು ಬೇಕು ಅಥವಾ ಯಾವ ರೀತಿಯ ಪ್ರೋತ್ಸಾಹಗಳು ಬೇಕು, ಅಥವಾ ಅವರಿಬ್ಬರು ಮೈಂಡ್ ಸೆಟ್ ಬಗ್ಗೆ ಮಾತಾಡಿದರು ನೋಡಿ, ಇಬ್ಬರು ಕೂಡ. ನಿಮಗೆ ರಾಜಕೀಯದಲ್ಲೂ ಕೂಡ ಗಂಡಸರ ಮೈಂಡ್ ಸೆಟ್ ಬದಲಾಗಬೇಕಾ, ಹೇಗೆ? ಒಂದೊಳ್ಳೆ ಪ್ರಶ್ನೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ರಾಜಕೀಯ ನಾವು ಮೊದಲಿನ ಕಾಲಕ್ಕೆ ಕಂಪೇರ್ ಮಾಡಿದ್ರು, ಈಗ ಕಂಪೇರ್ ಮಾಡಿದ್ರು ತುಂಬಾ ಚೇಂಜಸ್ ಇದೆ. ಯಾಕೆಂದ್ರೆ ಈಗ ಹೆಣ್ಣು ಮಕ್ಕಳು ತುಂಬಾ ಆಸಕ್ತರಾಗ್ತಾರೆ ರಾಜಕೀಯದಲ್ಲಿ. ಅಂದ್ರೆ ನಮ್ಗೆ ಸೋಷಿಯಲ್ ವರ್ಕ್ ಮಾಡ್ಲಿಕ್ಕೆ ರಾಜಕೀಯ ಒಂದು ಪ್ಲಾಟ್ಫಾರ್ಮ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೈಂಡ್ ಸೆಟ್ ಯಾವಾಗ್ಲೂ ಎಲ್ಲ ಫೀಲ್ಡ್ ಅಲ್ಲಿ ಸಹ ಇದೆ, ಅದು ಖಾಲಿ ರಾಜಕೀಯಕ್ಕೆ ಮಾತ್ರ ಸೀಮಿತ ಅಲ್ಲ. ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ ಅಷ್ಟೇ. ಇತ್ತೀಚೆಗೆ ಒಂದು ಬಸ್ಸಲ್ಲಿ ಒಂದು ಇನ್ಸಿಡೆನ್ಸ್ ಆಯ್ತು. ಸೊ ಆ ಇನ್ಸಿಡೆನ್ಸ್ ಅನ್ನು ನಮ್ಗೆ ಎಣಿಸುವಾಗ ಸ್ವಲ್ಪ ನಮ್ಗೆ ದುಃಖ ಆಗ್ತದೆ. ಅಂದ್ರೆ ಪರಿಸ್ಥಿತಿ ವಿಷಾದನೀಯ ಪರಿಸ್ಥಿತಿ ಈಗಲೂ ಕೂಡ ಹೀಗೆ ಉಂಟಾ ಅಂತ. ಬಟ್ ನಾನು ಒಂದು ಸಂದೇಶ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಹೆಣ್ಣು ಮಕ್ಕಳು ಯಾವುದೇ ಫೀಲ್ಡ್ ಎಲ್ಲಿ ಹೋಗ್ಲಿ, ನೀವು ಫಸ್ಟ್ ಧೈರ್ಯ, ನಿಮ್ಮ ಕಾನ್ಫಿಡೆಂಟ್, ನೀವು ಧೈರ್ಯದಲ್ಲಿದ್ರೆ ನಿಮ್ಗೆ ಯಾರಿಗೂ ನಿಮ್ಮನ್ನು ಅಂದ್ರೆ ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಾನೊಂದು ಸಣ್ಣ ಎಕ್ಸಾಂಪಲ್ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಹೇಳ್ತೇನೆ ನೋಡಿ. ನಾನು ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಷಯ ಹೇಳ್ತೇನೆ. ನನಗೆ ಹೇಳ್ತಾರೆ, ರಾತ್ರಿ ನಾನು ಬರುವಾಗ ಸಾಧಾರಣ ಪೂಜೆ ಮುಗಿಸಿಕೊಂಡು ಮನೆಗೆ ಬರ್ಬೇಕಾದ್ರೆ ನಾನು 2-2.5 ಗಂಟೆ ಆಗ್ತದೆ. ದೇವಸ್ಥಾನದ ಉತ್ಸವದ ಸಂದರ್ಭದಲ್ಲಿ ನಾನು ಅದನ್ನು ಯಾರಿಗೂ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಇವ್ರು ಏನ್ ಹೇಳ್ತಾರೆ ಅಂತ ನಾನು ಅದನ್ನು ಥಿಂಕ್ ಮಾಡುದಿಲ್ಲ. ದೇವರ ಸೇವೆ ಮಾಡ್ಲಿಕ್ಕೆ ಹೊರಟವಳು ನಾನು. ನನ್ನ ಮೇಲೆ ನನ್ಗೆ ವಿಶ್ವಾಸ, ಆತ್ಮವಿಶ್ವಾಸ ಇದೆ. ಯಾಕೆಂದ್ರೆ ನಾನು ಅಷ್ಟು ಹೊತ್ತಿಗೆ ಕೂಡ ನಾನು ಮನೆಗೆ ಬರ್ತೇನೆ. ಮೊದಲು ನಾನು ಈ ವಿಚಾರ ನಾನು ಎಲ್ರಿಗೆ ಹೆಣ್ಣು ಮಕ್ಕಳಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿ. ನಾನು ಎಲ್ಲೂ ಏನು ಸಾಧಿಸಬಲ್ಲೆ ಎಂಬುದು ಪ್ರತಿ ಹೆಣ್ಣು ಮಕ್ಕಳಲ್ಲಿ ಹುಟ್ಟಬೇಕು ಅಂತ. ವಂಡರ್ಫುಲ್ ಮೇಡಮ್, ಇದು ಲವಿನಾ ಅವರೇ, ಕೊನೆಯದಾಗಿ ನಿಮ್ಮದು ಒಂದು ಮೆಸೇಜ್ 30 ಸೆಕೆಂಡಲ್ಲಿ. ಅವ್ರು ಹೇಳಿದಾಗೆ ಸೆಲ್ಫ್ ಕಾನ್ಫಿಡೆನ್ಸ್ ಫಸ್ಟ್ ಮೇನ್ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ನಮ್ಮ ಮೇಲೆ ನಮಗೆ ಧೈರ್ಯ ಇಲ್ಲದಿದ್ರೆ, ವೆನ್ ಐ ಡೋಂಟ್ ರೆಸ್ಪೆಕ್ಟ್ ಮೈ ಸೆಲ್ಫ್, ನನಗೆ ಬೇರೆಯವ್ರು ನನಗೆ ಹೇಗೆ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಸಾಧ್ಯ ಉಂಟು? ರೆಸ್ಪೆಕ್ಟ್ ಯುವರ್ ಸೆಲ್ಫ್ ಫಸ್ಟ್. ಇದು ಜೋಸಿಟಾ ಅವರೇ, ಕೊನೆಯದಾಗಿ. ದಟ್ ಇಸ್ ವಾಟ್ ಎವ್ರಿ ಗರ್ಲ್ ಒಂದು ಲೈನ್, ಲಕ್ಷ್ಮಣ್ ರೇಖಾಗೆ ಒಂದು ಲೈನ್ ಫುಲ್ ಮಾಡಿರ್ಬೇಕು. ಸೊ ಅದು ಲೈನ್ ಯಾರಿಗೂ ನಮ್ಮ ಪರ್ಮಿಷನ್ ಇಲ್ಲದೆ ಯಾರಿಗೂ ಆ ಲೈನ್ ಕ್ರಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದೇ ನಮ್ಗೆ ನಮ್ಮ ಮೇಲೆ ನಂಬಿಕೆ ಇದ್ರೆ ಯಾರಿಗೂ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಳ್ಳೆ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಮೇಡಮ್ ಹೇಳಿದ ಮಾತಿನಲ್ಲಿ ಕೂಡ ಅರ್ಥಪೂರ್ಣ ಇತ್ತು. ನಮ್ಮ ಸಹೋದರರು ಸ್ವಲ್ಪ ಅವರ ಮನೋಧರ್ಮವನ್ನು ಬದಲಾಯಿಸಿಕೊಳ್ಬೇಕು ಅಂತ. ಚಂದ್ರಕಲಾ ಅವರು ಬಸ್ಸಿನ ಒಂದು ಇನ್ಸಿಡೆಂಟನ್ನು ಹೇಳಿದರು. ಅವತ್ತು ಆ ಹೆಣ್ಮಗಳಿಗೆ ಅಲ್ಲಿ ತೊಂದರೆ ಆಯಿತು, ಅವಳೇನೋ ಫೋಟೋ ತೆಗೆದು ಧೈರ್ಯದಿಂದ ಅದನ್ನು ಹಾಕಿದ್ಲು. ಎಸ್, ಅವಳಿಗೆ ತಕ್ಕ ಮಟ್ಟಿಗೆ ಏನೋ ಆರೋಪಗಳಿಗೆ ಶಿಕ್ಷೆ ಕೂಡ ಆಯಿತು. ಆದರೆ ನೀವು ಲವಿನಾ ಮೇಡಮ್ ಹೇಳಿದಾಗೆ ನಮ್ಮ ಸಹೋದರರು, ನಮ್ಮ ಮನೆಯ ಗಂಡು ಹುಡುಗರು ಅವರ ಮೈಂಡ್ ಸೆಟ್ ಬದಲಾಗಿರುತ್ತಿದ್ದರೆ ಬಸ್ಸಿನಲ್ಲಿ ಇಂಥ ಘಟನೆಗಳು ನಡೆಯುವುದಿಲ್ಲ.
ಎಸ್ ಎಸ್ ಇದನ್ನು ನಾವೆಲ್ಲರೂ ಗಮನದಲ್ಲಿಟ್ಕೊಳ್ಬೇಕು ಮತ್ತು ಇದು ಇವತ್ತಿನಲ್ಲಿ ಆಗಬೇಕಾದ ವಿಚಾರ. 3 ಮಂದಿ ಕೂಡ ಕೊಟ್ಟಂಥ ಅಭಿಪ್ರಾಯಗಳಲ್ಲಿ ಇವತ್ತಿನ ಸಂದರ್ಭದಲ್ಲಿ ಹೆಣ್ಮಕ್ಕಳಿಗೆ ಎಲ್ಲ ರೀತಿಯ ಪ್ರೋತ್ಸಾಹಗಳು ಸಿಗ್ತಾ ಉಂಟು. ಆದರೆ ಸಮಾಜದಲ್ಲಿ ಒಂದು ತಕ್ಕ ಮಟ್ಟಿಗೆ ಪುರುಷರ ಇದನ್ನು ಮನೋಧರ್ಮದಲ್ಲಿ ತಕ್ಕ ಮಟ್ಟಿಗೆ ಬದಲಾಗಬೇಕು ಅನ್ನುವಂಥದ್ದು ಸಂಕ್ಷಿಪ್ತವಾಗಿ ಎಲ್ಲರದ್ದು ಅಭಿಪ್ರಾಯ. ಎಸ್, ಈ ಸಂದರ್ಭದಲ್ಲಿ ಹೆಣ್ಣು ಮಗು ಅಥವಾ ಹೆಣ್ಣು ಮಕ್ಕಳಿಗೆ ಸಿಗಬೇಕಾದ ಪ್ರೋತ್ಸಾಹ ಪ್ರೇರಣೆ ಬಗ್ಗೆ ತುಂಬ ಅರ್ಥಪೂರ್ಣವಾಗಿ 3 ಮಂದಿ ಗಣ್ಯರು ಕೂಡ ಮಾತಾಡಿದ್ದಾರೆ. ನಾನು ಮೊದಲಾಗಿ ಲವಿನಾ ಪೆರೇರಾ ಅವರಿಗೆ, ಅವರ ಉದ್ಯಮಿಗಳು, ಅವರಿಗೆ ನಾನು ಪ್ರೀತಿಯ ನಮಸ್ಕಾರವನ್ನು ಮತ್ತು ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಅದೇ ರೀತಿ ಜುಸಿಟಾ ಅನೋಲಾ ಅವರು ಸಿನಿಮಾ ಕ್ಷೇತ್ರದವರು, ಅವರಿಗೆ ಕೂಡ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಅದೇ ರೀತಿ ಚಂದ್ರಕಲಾ ದೀಪಕ್ ರಾವ್ ಅವರು ರಾಜಕೀಯ ಕ್ಷೇತ್ರದವರು, ಅವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಎಸ್ ವೀಕ್ಷಕರೇ, ಈ ಒಂದು ಸಂವಾದವನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.